ಸಿಂಗಾರವಾಗಲಿ. ಗಿಡವನ್ನಿಟ್ಟು ಬೆಳೆಸುವ ಪನವನ ಬಿಂದು ತೊಡೋಣ, ಮಣ್ಣಿನ ಒಡಲಲ್ಲಿ ಮಳೆಯ ಸಿರಿಯ ತರೋಣ ಎಂಬ ದಯಾದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿಗಳು. मेरे खुदाए मेहरबान सुकार साजे दो जहां, तेरा करम है बेकिरा, तू रब्बे जुल जलाल है, तू रब्बे जुल जलाल है। कोई नहीं तेरे सिवा जो दे किसी को आसरा, अगर नहीं तेरी रिजा तो जिंदगी उबाल है, तो जिंदगी उबाल है। मेरे खुदाए मेहरबान दुकार साजे दो जहां, तेरा करम है बेकिरा, तू रब्बे जुल जलाल है, तू रब्बे जुल जलाल है। ಹಳೆಕೋಟೆಯಲ್ಲಿ ನಡೆಸಲ್ಪಡುತ್ತಿರುವಂಥ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯಲ್ಲಿ ವರ್ಷಂಪ್ರತಿ ನಾವು ಆಚರಿಸಿಕೊಂಡು ಬರುವ ಸರಕಾರಿ ಕಾರ್ಯಕ್ರಮಗಳಲ್ಲಿ 2ನೆಯ ಕಾರ್ಯಕ್ರಮ ವನ ಮಹೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಕಳೆದ ಒಂದು 10 ದಿವಸದ ಮೊದಲೇ ಆಯೋಜಿಸಿದ್ದೆವು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಘೋಷಣೆಯಾದಂತೆ ಮಳೆಗಾಗಿ ರಜೆ ನೀಡಿದ ಕಾರಣ ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕಿತ್ತು. ಇವತ್ತು ಒಂದು ಸುಂದರವಾದಂಥ ಸನ್ನಿವೇಶದಲ್ಲಿ ಎಲ್ಲರ ಇರುವಿಕೆಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರೊಟ್ಟಿಗೆ ಇವತ್ತು ನಮ್ಮ ವಿದ್ಯಾರ್ಥಿ ಸರಕಾರದಲ್ಲಿ ಪದಗ್ರಹಣ ಕಾರ್ಯಕ್ರಮ ಮತ್ತು ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮವು ಇದರೊಟ್ಟಿಗೆ ನಡೀಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸರಕಾರವು ಒಂದು ಉತ್ತಮವಾದಂಥ ಸ್ಲೋಗನನ್ನು ಹೊರಗೆ ತಂದಿದೆ. ಆ ಸ್ಲೋಗನ್ ಏನು ಅಂತ ಹೇಳಿದರೆ, ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವುದು. ಪ್ರತಿಯೊಂದು ಶಾಲೆಯಲ್ಲಿಯೂ ಪ್ರತಿಯೊಂದು ಮಕ್ಕಳಿಗೂ ಒಂದು ಗಿಡವನ್ನು ಕೊಟ್ಟು ಆ ಗಿಡವನ್ನು ತಾಯಿಯ ಹೆಸರಿನಲ್ಲಿ, ತಾಯಿಯನ್ನು ಯಾವ ರೀತಿ ಪ್ರೀತಿಸ್ತಾರೆ ಆ ನಿಟ್ಟಿನಲ್ಲಿ ತಾಯಿಯ ಹೆಸರಿಗೆ ಆ ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುವ ಬೆಳೆಸುವ ಜವಾಬ್ದಾರಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ಜೂನ್ ತಿಂಗಳ 5ನೇ ದಿನಾಂಕ ಪರಿಸರ ದಿನದಂದು ಸರ್ಕಾರ ಘೋಷಿಸಿದೆ. ಆ ದಿವಸದಲ್ಲಿ ನಾವೊಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದೇವೆ ವಿಜಯ ಕರ್ನಾಟಕದ ಸಹಕಾರದೊಂದಿಗೆ. ಇವತ್ತು ನಾವು ಅದೇ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಬಹುಶಃ 2 ಗಂಟೆಗೆ ಕಾರ್ಯಕ್ರಮ ಇತ್ತು. ನಾನು ನಮ್ಮ ಅತಿಥಿಗಳಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಕಾರಣಾಂತರದ ಗಂಡ ಸಾಧಾರಣ ಒಂದು 3/4 ಗಂಟೆ ತಡವಾಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ಮಸ್ಜಿದ್ ಅಲ್ ಕರೀಮಿನ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಆಗಿರುವಂಥ ಶಫಾ ಫಿಸರೀಸಿನ ಮಾಲಕರು ಆಗಿರುವಂಥ ಸನ್ಮಾನ್ಯ ಜನಾಬ್ ಅಲ್ಹಾಜ್ ಮೊಹಮ್ಮದ್ ತ್ವಾಹರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮಗಳು ಮಾಡೋದು ಸಮಿತಿಯವರು ಬಂದು ನಮ್ಮೆಲ್ಲರನ್ನ ಕಾಯಬೇಕಾಗ್ತದೆ. ಇಲ್ಲಿ ಸ್ವಲ್ಪ ಏನೆಂದರೆ ಸ್ವಲ್ಪ ವಿಪರ್ಯಾಸ, ಕೆಲಸದ ಒತ್ತಡಗಳು, ಈ ಎಲ್ಲ ಕಾರ್ಯ ಮತ್ತು ಅಭ್ಯಾಸಗಳು, ಇದೆಲ್ಲದಿಂದಾಗಿ ನಾವು ಸ್ವಲ್ಪ ಕಾಯಬೇಕಾಗಿದೆ. ಇನ್ನು ನಮ್ಮ ಕೆಲವು ಅತಿಥಿಗಳು ಬರುವವರಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳಿದ್ದಾರೆ, NSUIನವರು ಬರಲಿಕ್ಕಿದ್ದಾರೆ. ಬಂದಾಗ ಅವ್ರನ್ನ ನಾವು ಸೇರಿಸಿಕೊಳ್ಳೋದು. ಆದರೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಸಹಕಾರಿಯಾಗಿ ಇರುವವರು ಬಹುಶಃ ನಾವು ಹೇಳಬೇಕು ಅಂದರೆ ತ್ರಿಮೂರ್ತಿಗಳಿಗೆ ಎಲ್ಲ ಧರ್ಮಗಳಲ್ಲಿ ಬಹಳಷ್ಟು ಪ್ರಾಶಸ್ತ್ಯ ಇದೆ. ತ್ರಿಮೂರ್ತಿಗಳು ಅಂತ ಹೇಳಿದ್ರೆ 3 ಮೂರ್ತಿಯನ್ನ ಅಂತ ಪ್ರತಿಷ್ಠಾಪಿತವಾದಂಥದ್ದು, ಅದು ದೇವರುಗಳು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಹಾಜಿ ಮೊಹಮ್ಮದ್ ತ್ವಾಹರ್ ಅವರು, ಅದೇ ರೀತಿಯಲ್ಲಿ ಇಸ್ಮಾಯಿಲ್ ಆಜಬರ್ ಅವರು, ಅದೇ ರೀತಿ ಝೈನುದ್ದೀನ್ ಅವರು. ಇವರು 3 ಬಹುಶಃ ಇವತ್ತು ಅಲ್ಲಾಹನ ಅನುಗ್ರಹದಿಂದ ನಮ್ಮಲ್ಲಿ ಅಲ್ಲಾಹನ ಅನುಗ್ರಹವನ್ನು ಪಡೆದವರಾಗಿದ್ದಾರೆ. ದೇವರ ಅನುಗ್ರಹವನ್ನು ಶಾಲೆಯ ಯಾವುದೇ ಕಾರ್ಯಕ್ರಮಗಳಿಗೆ ಇವತ್ತು ಹೆಸರಿಗೆ ಕೊಡುವವರಿದ್ದಾರೆ. ಆ ಹೆಸರಿಗೆ ಕೊಡದೆ ಈ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಂಡು
ಈ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರ ನೀಡ್ಸ್ಗಳನ್ನು ಗ್ರಹಿಸಿಕೊಂಡು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕೆಂಬಂಥ ಉದ್ದೇಶವನ್ನು ಅವರು ಹೊಂದಿಕೊಂಡಿದ್ದಾರೆ. ಯಾಕೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಕಳೆದ ಒಂದು 5-6 ವರ್ಷಗಳ ಹಿಂದೆ ಇಸ್ಮಾಯಿಲ್ ಅಜಬ್ರವರನ್ನು ನಮ್ಮಲ್ಲಿಗೆ ಸಂಚಾಲಕರನ್ನಾಗಿ ಮಾಡಿದರು ಅಬ್ದುಲ್ ರಶೀದ್ ಹಾಜಿ ಅವರು. ಅದು ಮೊಹಮ್ಮದ್ ತೋಹರ್ ಅವರ ನೇತೃತ್ವದಲ್ಲಿ ಆ ಮಾಡಿದಂಥ ಸಂದರ್ಭದಲ್ಲಿ ತೋಹಾಜಿ ಅವರಲ್ಲಿ ಕಾರ್ಯದರ್ಶಿಗಳಾಗಿದ್ದರು. ಹಾಗೆ ಅವರು ಮತ್ತು ನಮ್ಮ ಸಂಚಾಲಕರು ಹೊಸೊಬ್ಬರು ಬಂದು ಹೇಳಿದರು, ನಮ್ಮ ಶಾಲೆಯ ಮಕ್ಕಳಿಗೆ ಆಗ ನಾವು ಏನು ಮಾಡ್ತಾ ಇದ್ದೆವು, ಎಲ್ಲ ಟೀಚರ್ನವರು 2-2, 3-3, 4-4 ಯೂನಿಫಾರ್ಮ್ಗಳನ್ನು ಕೊಡ್ತಾ ಇದ್ರು. ಆಗ ಅವರು ಬಂದು ನನಗೆ ಹೇಳಿದಂಥ ಒಂದು ಮಾತು ಏನಂತ ಹೇಳಿದರೆ, ಇನ್ನು ನೀವು ಟೀಚರ್ಸ್ನವರಿಂದ 1-2 ಯೂನಿಫಾರ್ಮ್ ಕೇಳುವಂಥ ಅವಶ್ಯಕತೆ ಇಲ್ಲ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿ ವರ್ಷದಲ್ಲಿ 2 ಜೊತೆ ಯೂನಿಫಾರ್ಮನ್ನು ನಾವು ನಮ್ಮ ಶಾಲೆಯ ವತಿಯಿಂದ ಕೊಡಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅಂತ. ಅದಕ್ಕೆ 3 ಮಂದಿ ಮುಂಚೂಣಿಯಲ್ಲಿ ಯಾವತ್ತು ಅವರನ್ನು ನಾವು ಲೆಕ್ಕಕ್ಕೆ ತಗೊಳ್ಳಿಕ್ಕಿದೆ ಯಾವಾಗಲೂ. ಹೇಗೆ ಅಂತ ಹೇಳಿದರೆ, ಅವರು 3 ಒಂದು ಪರ್ಮನೆಂಟ್ ಫಂಡ್ ನಮಗೆ ಕೊಡುವವರಾಗಿದ್ದಾರೆ. ಪ್ರತಿಯೊಬ್ಬರು 1 ಲಕ್ಷ ರೂಪಾಯಿಯಾಗಿ 3 ಲಕ್ಷ ರೂಪಾಯಿಗಳು ಕೊಡುವುದು. ಉಳಿದದನ್ನು ನಾವು ಯಾರಿಂದಲಾದರೂ ಕೇಳಿಕೊಂಡು ಮಾಡಬೇಕು. ನಾವು ಕೊಡುವಂಥ ವ್ಯವಸ್ಥೆ ಗ್ರೇಸಿ ಮೇಡಮ್ ಇದ್ದಾರೆ, ಅವರು ಸಹ ನಮ್ಮ ಒಂದು ಬೆನ್ನೆಲುಬು. ಆದ ಕಾರಣ ಹೇಳಬೇಕಾಗ್ತದೆ, ನಾವು 2 ಜೊತೆ ಯೂನಿಫಾರ್ಮ್ ಕೊಡ್ತೀವಿ. 1.5 ಜೊತೆ ಫುಲ್ ಫ್ರೀ, 1.5 ಜೊತೆ. ಅರ್ಧ ಜೊತೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅರ್ಧಕ್ಕೆ ನಾವೇನು ಬಾಕಿ ಇದೆ 2 ಫ್ಯಾರ್ನಲ್ಲಿ 1 ಫ್ಯಾರ್ ಹೊಲಿಸಿ ಕೊಡ್ತೇವೆ, 2 ಫ್ಯಾರು. ಅದರಲ್ಲಿ 1 ಫ್ಯಾರ್ ಬಹಳಷ್ಟು ಕನಿಷ್ಠವಾದಂಥ ದರವನ್ನು ಎಲ್ಲಿಯಾದರೂ ಟೈಲರ್ನವರಲ್ಲಿ ನಾವು ಮಾತಾಡಿಕೊಂಡೆಲ್ಲ ಕೊಡಬೇಕಾಗಿದೆ. ಈ ವ್ಯವಸ್ಥೆಯನ್ನು ಇವರು 3 ತ್ರಿಮೂರ್ತಿಗಳು ಮಾಡ್ತಾರೆ. ಅದಕ್ಕೆ ಸಹಕಾರ ಕೊಡುವವರು ನಮ್ಮಲ್ಲಿದ್ದಾರೆ. ಅವರ ಒಂದು ನಾಯಕತ್ವದಲ್ಲಿ ಆಗ್ತದೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಏನು ಹೋಗುವುದಿಲ್ಲ. ನಮ್ಮ ಕಮಿಷನರ್ ಸರ್ ಇದ್ದಾರೆ, ಅವರು ಬಹಳಷ್ಟು ನಾಜೂಕುತನದ ವ್ಯಕ್ತಿ, ನಮ್ಮನ್ನು ಸೂಕ್ಷ್ಮವಾಗಿ ಪರಿಶೀಲಿಸ್ತಾರೆ. ಉಳ್ಳಾಳಕ್ಕೆ ಬಂದಂಥ ಎಲ್ಲ ಕಮಿಷನರ್ನಲ್ಲಿ ಅತ್ಯಂತ ಶ್ರೇಷ್ಠರಾದವರು ಅಂತ ಹೇಳಿದ್ರೆ ಸಂತೋಷರವರು. ಅವರ ಎದುರಿಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಮೊನ್ನೆ ನಾವು ಒಂದು ಮೀಟಿಂಗ್ ಆಯಿತು. ಸುಮ್ಮನೆ ನಾವು ಮೀಟಿಂಗ್ನಲ್ಲಿ ಫ್ರೆಂಡ್ಸ್ ಕಮಿಟಿಯವರು, ನಾನು ಹೆಡ್ ಮಾಸ್ಟರ್ ಅಂತ ಹೇಳಿಲ್ಲ, ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಕೂತ್ಕೊಂಡು ಚರ್ಚೆ ಮಾಡೋದು. ಆ ಚರ್ಚೆ ಮಾಡುವ ಸಮಯದಲ್ಲಿ ನಾವು ಈಗೆಲ್ಲ ವಿಚಾರಗಳನ್ನು ವ್ಯವಸ್ಥೆ ಮಾಡುವಾಗ ನಮ್ಮ ಶಾಲೆಗೆ ಫೈಂಟ್ ಆಗಲಿಲ್ಲ ಅಂತೇಳಿ, ಶಾಲೆಗೆ ಫೈಂಟ್ ಆಗದೆ 4-5 ವರ್ಷಗಳಾಯಿತು. ಆಗ 3ರಲ್ಲಿ ಹಿರಿಯರಾದಂಥ ಜೈನಾಜಿಯವರು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ, ನೀವು ಅದಕ್ಕೆ ಬೇರೆ ತಲೆಬಿಸಿ ಮಾಡೋದು ಬೇಡ, ನಾವು 3 ಸೇರಿ ಫೈಂಟ್ ಮಾಡಿಸ್ತೇವೆ. ಶಾಲೆಗೆ 3 ಸೇರಿ ಪೈಂಟ್ ಮಾಡಿಸ್ತೇವೆ, ಬೇರೆ ಏನು ಕೇಳಲಿಕ್ಕಿಲ್ಲ. ಅದು ನಾಳೆ ಪೈಂಟ್ ತರ್ತಾರೆ, ಪೈಂಟ್ ಕೊಡ್ತಾರೆ, ಮತ್ತೆ ನಾವು ಶೇರ್ ಮಾಡಿಕೊಳ್ತೇವೆ ಅಂತ. ಸಾಧಾರಣ ಒಂದು 3 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಅದಕ್ಕೂ ಪೈಂಟ್ ಕೊಡ್ಲಿಕ್ಕೂ ನಾಳೆಯಿಂದ ಕೆಲಸ ಪ್ರಾರಂಭ ಆಗುತ್ತೆ. ಯಾಕೆ ನಾನು ಅದು ಹೇಳ್ತೇನೆ ಅಂತ ಹೇಳಿದ್ರೆ, ದಾನಗಳಲ್ಲಿ ತುಂಬ ದಾನಗಳಿವೆ ಅಂತ. ಮನುಷ್ಯನು ಕೊಡುವಂಥ ದಾನಗಳಲ್ಲಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವರಲ್ಲಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರಾರ್ಥನೆ ಇದೆ, ಎಲ್ಲ ಪ್ರಾರ್ಥನೆಗಳು ಇವೆ. ಆ ಪ್ರಾರ್ಥನೆಗಳಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾನೆ, ಏನು ಗೊತ್ತಾ, ಉಪವಾಸಕ್ಕೆ ಆ ದೇವರಲ್ಲಿ ಕೇಳ್ತಾರೆ ಅಂತೆ, ಉಪವಾಸಕ್ಕೆ ಪ್ರತಿಫಲ ಏನು ಅಂತ. ಒಬ್ಬ ಮನುಷ್ಯನು 1 ತಿಂಗಳು ಬೆಳಿಗ್ಗೆ 6 ಗಂಟೆ 5 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಉಪವಾಸ ಹಿಡಿತಾನೆ, ಅದಕ್ಕೆ ಪ್ರತಿಫಲ ಏನು ಅಂತ. ಅದಕ್ಕೆ ದೇವರು ಹೇಳ್ತಾನಂತೆ, ಅದಕ್ಕೆ ಪ್ರತಿಫಲ ನಾನು ಅಂತ. ಅದಕ್ಕೆ ಪ್ರತಿಫಲ ನಾನು, ನನ್ನನ್ನೇ ನಾನು ಅವನಿಗೆ ಕೊಡುವುದು. ಕೇಳ್ತಾರಂತೆ, ಅದೆಲ್ಲ ಯಾಕೆ ನೀವು ನಿಮ್ಮನ್ನೇ ಕೊಡುವುದು, ಈಗ ಬೇರೆಲ್ಲದಕ್ಕೂ ನಿಮ್ಮನ್ನು ಕೊಡುವುದಿಲ್ಲಲ್ಲ, ಅವರಿಗೆ ಸ್ವರ್ಗ ಕೊಡ್ತೇನೆ, ಮತ್ತೊಂದು ಕೊಡ್ತೇನೆ, ಇನ್ನೊಂದು ಕೊಡ್ತೇನೆ ಅಂತ ನೀವು ವಾಗ್ದಾನ ಮಾಡ್ತೀರಲ್ಲ, ಉಪವಾಸಕ್ಕೆ ಯಾಕೆ ನಿಮ್ಮನ್ನು ಕೊಡುವುದು. ಆಗ ಅಲ್ಲಾಹನು ಹೇಳ್ತಾನಂತೆ, ಉಪವಾಸ ಎಂಬುದು ನನಗೆ ಮತ್ತು ಅವನಿಗೆ ಮಾತ್ರ ಗೊತ್ತಿರುವುದು, ಅದು ತೋರಿಕೆಗೆ ಇರುವಂಥದ್ದಲ್ಲ ಉಪವಾಸ. ನಾನು ಉಪವಾಸ ಹಿಡಿದಾಗಿ ಹೀಗೆ ಬಗ್ಗೆ ಕೂತುಕೊಳ್ಬೋದು, ಆದರೂ ಅವನೇನಾದರೂ ಕುಡಿದು ಬಂದು ಕೂತಿರ್ಬೋದು, ತಿಂದು ಬಂದು ಕೂತಿರ್ಬೋದು. ಆದರೆ ಆತ್ಮಸಾಕ್ಷಿಯಾಗಿ ನನಗೆ ಮತ್ತು ಅವನಿಗೆ ಮಾತ್ರ ಉಪವಾಸ ಹಿಡಿದದ್ದು ಗೊತ್ತಿರುವುದು. ಆದ ಕಾರಣ ಉಪವಾಸಕ್ಕೆ ನನ್ನನ್ನೇ ನಾನು ಕೊಡುವುದು ಅಂದರೆ ನಾಳೆ ಸ್ವರ್ಗದಲ್ಲಿ ದೇವರನ್ನ ಪ್ರತ್ಯಕ್ಷವಾಗಿ ನಾನೇ ಅವನಿಗೆ ಕಾಣಲಿಕ್ಕೆ ಸಿಗ್ತೇನೆ ಅಂತ. ಅದು ಒಂದು ನಮ್ಮ ಯಥಾರ್ಥವಾದಂಥ ಒಂದು ಪ್ರಾರ್ಥನೆ. ಹಾಗೆಯೇ ಧರ್ಮಗಳಲ್ಲಿ ದಾನಗಳಲ್ಲಿ ಶೋಕಿ ಮಾಡಲಿಕ್ಕೆ ಕೊಡುವವರಿದ್ದಾರೆ. ನಾನು ಕೊಟ್ಟಿದ್ದೇನೆ, 10 ಲಕ್ಷ ರೂಪಾಯಿ ಶಾಲೆಗೆ ಕೊಟ್ಟಿದ್ದೇನೆ, 5 ಲಕ್ಷ ರೂಪಾಯಿಗೆ ಶಾಲೆಗೆ ಕೊಟ್ಟಿದ್ದೇನೆ, ಇನ್ನೊಂದು ಕೊಟ್ಟಿದ್ದೇನೆ, ಮತ್ತೊಂದು ಕೊಟ್ಟಿದ್ದೇನೆ ಅಂತೇಳಿ ಹೆಸರಿಗೆ ಕೊಡುವವರು ಇರ್ಬೋದು. ಆದರೆ ನಮ್ಮ ತ್ರಿಮೂರ್ತಿಗಳು ಹಳೆಕೋಟೆ ಶಾಲೆಗೆ ಅವರು ಕೊಡುವುದು ನಿಜವಾಗಿಯೂ ಯಥಾರ್ಥವಾಗಿ ಅದು ಆ ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಮಾತ್ರ. ನನ್ನ ಶಾಲೆಗೆ ಬರುವಂಥ ಮಕ್ಕಳು ಚಡ್ಡಿ ಹರಿದ ಮಕ್ಕಳು ಬರ್ತಾರೆ. ನನ್ನ ಶಾಲೆಗೆ ಬರುವಂಥ ಮಕ್ಕಳು 4 ದಿವಸ 3 ದಿವಸ ಒಂದು ಅಂಗಿ ಹಾಕುವ ಬರುವ ಮಕ್ಕಳಿದ್ದಾರೆ. ಒಮ್ಮೊಮ್ಮೆ ನನ್ನ ಕಮಿಟಿಯವರು ನಾವೀಗ ನಾಳೆ ಬ್ಯಾಂಗ್ಳೂರಿಗೆ ತರಲಿಕ್ಕೆ ಹೋಗ್ತೀವಿ, ಹೋಗುವಾಗ ಏನು ಮಾತಿಲ್ಲ ಅಂತ ಮಾತಾಡ್ತೇವೆ, ಏನು ವರ್ಕ್ ಕೊಡ್ತೊಂಬೈ ಇನ್ನು 2 ವರ್ಷ ಕಳೆದು ಕೊಡುವ ಅಂತ. 2 ವರ್ಷ ಕಳೆದು ಕೊಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಸ್ವಲ್ಪ ಬುದ್ಧಿ ಇರುವವರು ಹೇಳ್ತಾರೆ ಆಗುದಿಲ್ಲ, ಆ ಹುಡುಗ ತೋರ ಆಗ್ತಾನೆ ಅಂತ. ನನಗೆ ಮೇ 15 ಆಗುವಾಗ ಫೋನ್ ಸ್ಟಾರ್ಟ್ ಆಗಿರುತ್ತೆ,
ಮಾಸ್ಟರ್ ಡ್ರೆಸ್ ಇಲ್ವಾ, ಪುಸ್ತಕ ಇಲ್ವಾ ಅಂತ. ಅದನ್ನೆಲ್ಲ ನೀಗಿಸುವಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಬಹಳಷ್ಟು ಸಹಕಾರವನ್ನು ನೀಡ್ತಾರೆ. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾರೆ. ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಪಾಪದವರು ಅಲ್ಲದವರು ಯಾರೂ ಇಲ್ಲ. ಯಾರು ಶ್ರೀಮಂತರೊಂದು ಹೇಳಿಕೊಳ್ಳಿಕ್ಕೆಲ್ಲ ರೆಡಿ ಇರುವುದಿಲ್ಲ, GST ಬೀಳ್ತೆ ಅಂತ. ಆದ್ದರಿಂದ ಎಲ್ಲರೂ ಪಾಪದವರು. ಇವತ್ತು ಇಂಗ್ಲೀಷ್ ಮೀಡಿಯಮಿನಲ್ಲಿ 50,000 ರೂಪಾಯಿ ಫೀಸ್ ಕೊಡುವಂಥ ಮಕ್ಕಳು ಅದನ್ನು ಯಾಚಿಸುವವರಿದ್ದಾರೆ. ಆದರೆ ನನ್ನಲ್ಲಿ ಪರೀಕ್ಷೆಯ ಪೇಪರಿನ ಹಣವನ್ನು ಸಮೇತ ನಮ್ಮ ಟೀಚರ್ಸ್ನವರು ಕೊಡ್ತಾರೆ. ಪ್ರೈಮರಿಯಲ್ಲಿ ಒಂದು 15 ರೂಪಾಯಿ ಗೌರ್ಮೆಂಟ್ ಫೀಸ್ ಕಟ್ಟಲಿಕ್ಕೆ ಉಂಟು, 10 ರೂಪಾಯಿ ಕ್ರೀಡಾ ನಿಧಿ, 5 ರೂಪಾಯಿ ಮೆಡಿಕಲ್ ಮತ್ತು ಸ್ಕೌಟ್ಸಿಗೆ ಅಂತ, ಅದನ್ನು ಸಹ ಅವರೇ ಕೊಡ್ತಾರೆ. ಆ ಮಕ್ಕಳು ನಮ್ಮ ಶಾಲೆಯಲ್ಲಿ ಇರುವುದು. ನೀವು ಕೊಡುವಂಥ ಯೂನಿಫಾರ್ಮ್ ನಿಜವಾಗಿಯೂ ಅದು ಅಲ್ಲಾಹನ ಹೆಸರಿನಲ್ಲಿ ಅದು ಸ್ವೀಕಾರವಾದದ್ದು. ಇದಕ್ಕೆ ಅಲ್ಲಾಹನು ಪ್ರತಿಫಲ ನಿಮಗೆ ಏನು ಕೊಡ್ತಾನೆ ಗೊತ್ತಾ? ವಿಶ್ವಾಸ ಇದ್ದರೆ ನಂಬಿಕೊಳ್ಳಿ. ನಾಳೆ ಪರಲೋಕದಲ್ಲಿ ಸ್ವರ್ಗದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸ್ವರ್ಗದ ವಸ್ತ್ರಗಳನ್ನು ಧರಿಸ್ತಾನೆ, ಸ್ವರ್ಗದ ವಸ್ತ್ರ ಕೊಡ್ತಾನೆ. ಸ್ವರ್ಗದಲ್ಲಿ ನಾವು ಕಬರಿನಲ್ಲಿ ಮಣ್ಣು, ಆ ಮಣ್ಣಿಗೆ ಸ್ವರ್ಗದಲ್ಲಿ ನೀವು ನಮ್ಮ ಮಕ್ಕಳಿಗೆ ಏನು ಡ್ರೆಸ್ ಕೊಟ್ಟಿದ್ದಾರೋ ಅದು ಹಾಸಿಗೆಯಾಗಿ ಕೊಡ್ತಾನೆ. ಅಲ್ಲಾಹನು ನಮ್ಮ ಈ 3 ತ್ರಿಮೂರ್ತಿಗಳಿಗೂ ಸ್ವರ್ಗದ ವಸ್ತ್ರವನ್ನು ಅವರಿಗೆ ಕೊಡಲಿ, ಸ್ವರ್ಗದ ಹಾಸಿಗೆಯನ್ನು ಅವರಿಗೆ ಹಾಸಿಸಲಿ, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಬೇಕು ಬೇಡಗಳನ್ನು ಈಡೇರಿಸುವಂಥ ಮನಸ್ಸನ್ನು ಅವರಿಗೆ ಕೊಡಲಿ ಅಂತ ಹೇಳೋದ್ರೊಂದಿಗೆ ನಾನು ಆಜಿ ಮೊಹಮ್ಮದ್ ತಾಹರ್ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಒಂದು ಮಾತು ಹೇಳ್ತೇನೆ, ನಮ್ಮಲ್ಲಿ ಒಂದೊಂದು ಮಾತು ಇದೆ, ಕುರಾನ್ನಲ್ಲಿ ಒಂದು ಮಾತು ಹೇಳ್ತದೆ, ಏನೆಂದರೆ ಅಸ್ಸದಕತು ರದ್ದುಲ್ ಬಲಾಹ್ ಅಂತ. ಸದಕ, ಯಾರು ಸದಕ ಮಾಡ್ತಾನೆ ಬಲಗೈಯಲ್ಲಿ ಕೊಟ್ಟದ್ದನ್ನು ಎಡಗೈಗೆ ಗೊತ್ತಾಗದ ಹಾಗೆ 4-5 ಸಲ ಕೇಳದೆ ಯಾರು ಧರ್ಮ ಕೊಡ್ತಾನೆ, ದಾನ ಕೊಡ್ತಾನೆ, ಅವನಿಗೆ ಯಾವುದೇ ರೋಗ ಬರುವುದಿಲ್ಲ, ಬಂದಂಥ ರೋಗಗಳು ವಾಸಿಯಾಗ್ತದೆ. ಅದಕ್ಕೆ ಮತ್ತೆ ಡಾಕ್ಟರ್ ಹತ್ರ ಹೋಗೋದು ಬೇಡ ಅಂತ ಹೇಳುವುದಕ್ಕೆ ಇವತ್ತಿನ ನಮ್ಮ ಅಧ್ಯಕ್ಷರು ಸಾಕ್ಷಿ. ಅವರಲ್ಲಿ ಬತ್ತಬೇಕಾದ್ರೆ ಕೇಳಲಿಕ್ಕೆ ನಾನು ಅವ್ರ ಹತ್ರ ಯಾವಾಗಲೂ ಹೇಳ್ತೇನೆ, ನಿಮ್ಮ ಎಲ್ಲ ರೋಗ ಗುಣ ಆಗಲಿಕ್ಕೆ ಕಾರಣ ಹಳೆಕೋಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ನೀವು ಸಹಕಾರ ಮಾಡುವುದರಿಂದ ಅಂತ. ಅದು ಎಲ್ಲ ದಾನಿಗಳ ಹೆಸರಿನಲ್ಲಿ ಬರಬೇಕಾಗ್ತದೆ. ಯಾರಿಗೆ ನಾವು ಹೆಸರಿಗೆ ಬೇಕಾಗಿ ಕೊಟ್ಟದಿಲ್ಲ, 1 ಸಲ 2 ಸಲ ಇರ್ಬೋದು. ಯಾಕಂದರೆ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ, ಯಾಕಂದರೆ ನಮ್ಮ ಕಮಿಷನರ್ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಒಬ್ಬ ಏನು ಮಾಡಿದ ಅಂತೇಳಿದರೆ, ಏನೋ ಒಂದು ಅಡ್ಡ ಹೆಸರಿಟ್ಟಂತೆ, ಅಡ್ಡ ಹೆಸರಿತ್ತಂತೆ ಒಬ್ಬನಿಗೆ. ಆಗ ಅಡ್ಡ ಹೆಸರು ನೀವು ಎಷ್ಟು ದಾನ ಮಾಡಿದರೂ ಬರುವಂಥದ್ದು, ಅಡ್ಡ ಹೆಸರಿಟ್ಟವನಿಗೆ ಹೋಗುವಾಗೆಲ್ಲ ನಾಚಿಕೆ ಆಗ್ತಾ ಇದ್ದಾನೆ. ದಾರಿಯಲ್ಲಿ ಹೋಗುವಾಗ ಅವನ ಹೆಸರು ಕರೀತಿರಲಿಲ್ಲ, ಅಡ್ಡ ಹೆಸರಿಂದ ಕರೀತಾ ಇದ್ದ. ಆಗ ಅವನು ಮಾಡಿದಂತೆ ಅಲ್ಲಿ ಅವರನ್ನೆಲ್ಲ ಸೇರಿಸಿ ಕೇಳಿದಂತೆ, ಈ ಹೆಸರು ಹೋಗ್ಲಿಕ್ಕೆ ಎಂತ ಮಾಡೋದು ಅಂತ. ಹಾಗೆ ಇವರಂತ ಯಾರ ತ್ರಿಮೂರ್ತಿಗಳಂತವರೊಂದು ಒಳ್ಳೆ ಐಡಿಯಾ ಕೊಟ್ಟರು, ಅಥವಾ ಅಲ್ತಾಫ್ ಹಾಕನ್ ಅಂತವರೊಂದು ಐಡಿಯಾ ಕೊಟ್ಟರು. ನಿನಗೊಂದು ಒಳ್ಳೆ ಐಡಿಯಾ ಉಂಟೇನು, ಊರಿನವರನ್ನೆಲ್ಲ ಕರೆದು ಒಂದು ನೇಚೋರು ಕೊಡಬೇಕು ಅವರಿಗೆ ಅಂತ. ನೇಚೋರು ಗೀ ರೈಸ್ ಮತ್ತು ಪದಾರ್ಥ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ, ಪದಾರ್ಥ ಮಾಡಿಕೊಡ್ಬೇಕಂತ ಊರಿನವರನ್ನೆಲ್ಲ ಕರೆದು ಊಟ ಆಯ್ತಂತೆ. ಊಟ ಆಗಿ ಹೋಗುವಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅವನನ್ನು ಅದೇ ಹೆಸರಿನಿಂದ ಇವನಿಗೆ 2 ಉಪ್ಪಿರಲಿಲ್ವ ಪದಾರ್ಥ ಊಟಕ್ಕೆ ಹಾಕಲಿಕ್ಕೆ, ಉಪ್ಪಿಲ್ಲದಂಥ ಊಟವನ್ನು ಕೊಟ್ಟಿದ್ದಾನೆ. ಅದು ದಾನ ಮಾಡಿದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಅದು ಇರುವಂಥದ್ದು, ಅದನ್ನು ನಾವು ಸಹಿಸಿಕೊಳ್ಬೇಕಾಗ್ತದೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ನನ್ನ ಆತ್ಮೀಯರು ಬಹುಶಃ ನಮಗೆಲ್ಲರಿಗೂ ಬಹಳಷ್ಟು ಗೌರವವನ್ನು ಕೊಡುವವರು, ಅಧಿಕಾರಿಗಳಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಇರುವವರು, ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲೆಯಲ್ಲಿ DC-ಗಳು, ತಾಲೂಕಿನಲ್ಲಿ ತಹಶೀಲ್ದಾರರು, ನಗರಸಭೆಯಲ್ಲಿ ಪ್ರಥಮ ಪ್ರಜೆ ಮುಖ್ಯಾಧಿಕಾರಿಗಳು, ನಮ್ಮ ಸಂತೋಷ್ ಸರ್ ಅವರು ಬಂದ 2 ವರ್ಷಗಳಲ್ಲಿ ಉಳ್ಳಾಳದ ಎಲ್ಲ ನಾಡಿ ನೆರೆಗಳನ್ನು ಪರಿಚಯಿಸಿಕೊಂಡು ಎಲ್ಲರೊಟ್ಟಿಗೂ ಆತ್ಮೀಯತೆಯಿಂದ ಬೆರೆಯುವಂಥ ಒಂದು ಗುಣವನ್ನು ಹೊಂದಿದವರು. ಯಾರೊಟ್ಟಿಗೂ ಅವರಿಗೆ ನಾವು ಹೇಳಬೇಕು ಅಂತ ಹೇಳಿದರೆ, ನಮ್ಮನ್ನು ಹೋಲಿಸಬೇಕು ಅಂದರೆ ನಾವೆಲ್ಲ ಸುಂಟರಗಾಳಿಗಳು, ಬಿರುಗಾಳಿ ಸುಂಟರಗಾಳಿ ಅಂತ ಹೇಳಬೇಕು. ಸಂತೋಷರವರು ತಂಗಾಳಿ, ಯಾವತ್ತೂ ಅವರಿಂದ ಬರುವಂಥ ಗಾಳಿ ತಂಗಾಳಿಯಾಗಿರ್ತದೆ, ಬೀಸ್ತದೆ. ಯಾವುದೇ ಕೆಲಸವನ್ನು ಕೇಳಿದ ತಕ್ಷಣ ಮಾಡ್ತಾರೆ. ನಮ್ಮ ಹಳೆಕೋಟೆಯಲ್ಲಿ 1-2 ಕೆಲಸಗಳಿವೆ, ಮುಂದಿನ ದಿವಸಗಳಲ್ಲಿ ಅವರು ನಾವು ಸಂಪರ್ಕಿಸಲಿದೆ. ಒಂದು ಇಲ್ಲಿ ನಮ್ಮ ತೋಡಿನ ಮಕ್ಕಳ ನೀರು ಹೋಗುವಂಥ ಆ ಒಂದು ಚರಂಡಿಯ ವ್ಯವಸ್ಥೆ ನಾವು ಬರಲಿಕ್ಕಿದ್ದೇವೆ ಸರ್. ಅದನ್ನು ಒಂದು ನಿಮ್ಮ ಅಧಿಕಾರ ಅವಧಿಯಲ್ಲಿ, ಇನ್ನು ಬಾಡಿ ಬರುವ ಮೊದಲು ನೀವು ನಮಗೆ ಅದನ್ನು ಮಾಡಿಕೊಡ್ಬೇಕು. ಬಾಡಿಗೂ ಬಂದ ನಂತರ ಅವನ ಹತ್ರ ಗೆಲ್ಲಬೇಕು, ಅವನ ಹತ್ರ ಗೆಲ್ಲಬೇಕು ಅಂತೆಲ್ಲ ಆಗುತ್ತೆ. ಆದ್ದರಿಂದ ನಮ್ಮ ಇವರೆಲ್ಲ ನಾವು ಒಟ್ಟಿಗೆ ನಿಮ್ಮ ಹತ್ರ ಬರಬೇಕು ಅಂತೇಳಿ ನಾವಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ಬರುವಂಥ ಈ ಒಂದು ಸುಂದರವಾದಂಥ ಜಾಗದಲ್ಲಿ, ನಾನು ಶಾಲೆಗೆ 86ರಲ್ಲಿ ಬರುವಾಗ ಅದು ಇಷ್ಟು ಅಗಲ ಇತ್ತು, 86ರಲ್ಲಿ ಜಾಯ್ನ್ ಆಗಿದ್ದು ಇಷ್ಟು ಅಗಲ. ಈಗ ಇಲ್ಲಿಯವರೆಲ್ಲ ಸೇರಿ ಏನು ಮಾಡಿದ್ದಾರೆ, ಅದನ್ನು ಅಗಲ ಮಾಡಿದ್ದಾರೆ. ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೊಂದು ಇಂಟರ್ಲಾಕು ಮಾಡಿದ್ದಾರೆ.
ಬಹುಶಃ ಇಂಟರ್ಲಾಕ್ ಆಗದೇ ಇರ್ತಿದ್ದರೆ ಮಾರ್ಗ ಚೆನ್ನಾಗಿರ್ತಾ ಇತ್ತು. ಅದು ಹಾಗೆ ಈಗ ನಡೀಲಿಕ್ಕೂ ಕಷ್ಟ ಇದೆ. ಅದಕ್ಕೆ ಸಹ ನಿಮ್ಮ ಒಂದು ಶಿಫಾರಸು ನಮಗೆ ಬೇಕು, ಹೌದು ಅಂತ ಹೇಳುವಂಥದ್ದು ಅಂತೇಳಿ ಕೇಳಲಿಕ್ಕೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದೇವೆ. ದೇವರು ಇನ್ನೂ ನಿಮ್ಮ ಸ್ಥಾನವನ್ನು ಉನ್ನತೋನ್ನತಿಗೆ ಏರಿಸಲಿ ಎಂಬ ಹಾರೈಕೆಯೊಂದಿಗೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನನ್ನ ಆತ್ಮೀಯ ಸಹೋದರಿ ಗ್ರೇಸಿ ಮೇಡಮ್ರವರು ಇದ್ದಾರೆ. ಅವರು ಫಲ್ನೀರ್ನಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದರು. ಈಗ ಇನ್ನೂ ಹೆಡ್ ಆಫೀಸಲ್ಲಿದ್ದಾರೆ. ನಮ್ಮ ಎಲ್ಲ ಕೆಲಸಗಳು ಬೇಕಿದ್ದರೆ ಬಹಳಷ್ಟು ಸುಲಭವಾಗಿ ಆಗುತ್ತೆ. ಅದು ನನ್ನ ಹಳೆಕೋಟೆ ಶಾಲೆಯ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದರೆ, ಸಂತೋಷ್ ಅವರಿಗೆ ಗೊತ್ತು, ಸರಕಾರಿ ಶಾಲೆಗೆ ಅಲ್ಲದೆ ಅನುದಾನಿತ ಶಾಲೆಯವರಿಗೆ ಯಾವುದೇ ರೀತಿಯಾದಂಥ ಒಂದು ದಾನವಾಗಲಿ ಕೊಡುಗೆಯಾಗಲಿ ಯಾರೂ ಕೊಡುವುದಿಲ್ಲ. ಕೊಟ್ಟರೆ ನಮ್ಮ ಈ ಮೂವರಾಗೆ, ಇಸ್ಮಾಯಿಲ್ ಆಜಬರವರಾಗೆ, ಝೈನುದ್ದೀನ್ ಹಾಜಿ ಅವರಾಗೆ, ಹಾಜಿ ಅವರಿಗೆ ಪ್ರೈವೇಟ್ನವ್ರು ಕೊಡಬೇಕು. ಗೌರ್ಮೆಂಟ್ ಸೆಕ್ಟರಿಂದ ಕೊಡುವವರು ಯಾರೂ ಇಲ್ಲ. ಆದರೆ ಗ್ರೇಸಿ ಮೇಡಮ್ರವರು ವರ್ಷದಲ್ಲಿ ನಮಗೆ ಒಂದು ಕೊಡುಗೆಯನ್ನು ಏನನ್ನಾದರೂ ಕೊಟ್ಟೇ ಕೊಡ್ತಾರೆ ಕಾರ್ಪೊರೇಷನ್ ಬ್ಯಾಂಕಿಗೆ ಹೋಗಿ. ನಾನು ಅವರಲ್ಲಿ ಕೇಳಿದೆ, ನಮಗೊಂದು ಪ್ರಿಂಟರ್ ಬೇಕು ಮೇಡಮ್. ಒಂದು ಪ್ರಿಂಟರ್ಗೆ ಈಗ ಸದ್ಯ ವಸತಿಗೆ ಅವಕಾಶ ಇಲ್ಲ ಅಂತೇಳಿ ನನಗೆ ಪುತ್ತೂರಿನಿಂದ ಒಂದು ಪ್ರಿಂಟರನ್ನು ತರಿಸಿ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಮತ್ತೆ ನೋಡೋಣ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಏನಾದರೂ ವ್ಯವಸ್ಥೆಗಳಾಗುವಾಗ ನಾನು ವಸ್ತು ಕೊಡ್ತೇನೆ ಮಾಸ್ಟರ್, ಹೀಗೆ ನೀವು ಇದಕ್ಕೊಳ್ಳಿ. ಅದು ಮಾತ್ರ ಅಲ್ಲ, ನಮ್ಮ ಶಾಲೆಗೆ ಬೇಕಾದಂಥ ಯಾವುದೇ ವಸ್ತುಗಳನ್ನು ನಾವು ವರ್ಷದಲ್ಲಿ ಕೇಳಿದಾಗಲೂ, ಮೊನ್ನೆ ಪುಸ್ತಕದ ಬಗ್ಗೆ ಮಾತಾಡಿದಾಗ ನೀವು ನನಗೆ ಒಂದು ಸ್ಕ್ರೀನ್ ಮಾಡಿ ಕಳಿಸಿ, ನಾನು ಕಳಿಸ್ತೇನೆ ಅಂದರೆ ಸ್ವಲ್ಪ ಹಣವನ್ನು ಮಾಡಿ ಕಳಿಸಿದ್ದಾರೆ. ಅದು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಆದ್ದರಿಂದ ಅವರು ಇವತ್ತು ಕಾರ್ಪೊರೇಷನ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಏನಾಯಿತು, ಆ ಯೂನಿಯನ್ ಬ್ಯಾಂಕ್ ಆದ ನಂತರ ಬಹುಶಃ ನಮ್ಮ ಮಕ್ಕಳ ಆ ಒಂದು ಪುಣ್ಯದಿಂದ ಅದು ಭಾಗ್ಯದಿಂದ ನಮ್ಮ ಶಾಲೆಯ ಮೇಲೆ ಅವರಿಟ್ಟಂಥ ಅಭಿಮಾನದಿಂದ ಅವರತ್ತಿ ಒಂದು ಟಾಪ್ ಮ್ಯಾನೇಜರ್ ಆಗಿ ಕೇಂದ್ರದಲ್ಲಿದ್ದಾರೆ. ಅವರು ಏನು ಹೇಳಿದರೂ ಹೆಡ್ ಆಫೀಸಲ್ಲಿ ನಡೆಯುತ್ತೆ ಅಂತ ನಾನು ಹೇಳಿದ್ದೇನೆ. ಯಾಕೆಂದರೆ ನಮ್ಮ ಶಾಲೆಗೆ ಒಂದು ಪವಾಡ ಇದೆ, ಕರಾಮತ್ತು ಇದೆ. ಏನು ಕರಾಮತ್ತು ಗೊತ್ತಾ? ನಮ್ಮ ಶಾಲೆ ಕಟ್ಟುವಾಗ ಇವತ್ತು ಕೋಟಿ ಬೆಲೆ ಇದೆ. ಇವತ್ತು 1 ಕೋಟಿ ರೂಪಾಯಿಯ ವಸ್ತುಗಳು ಸುತ್ತಮುತ್ತ ಬಿಲ್ಡಿಂಗ್ ಎಲ್ಲ ಆಗಿದೆ. ನಮ್ಮ ಶಾಲೆ ಕಟ್ಟುವಾಗ ನಮ್ಮಲ್ಲಿದ್ದಂಥ ಸಂಪನ್ಮೂಲ ಏನು ಅಂತ ಹೇಳಿದರೆ, 1 ಲೋಡು ಕಪ್ಪು ಕಲ್ಲು ಮಾತ್ರ. 1 ಲೋಡು ಕಪ್ಪು ಕಲ್ಲು ಮತ್ತು ಉಳ್ಳಾಳ ನಮ್ಮ ಕಾಜಿ ಅವರು ಕೊಟ್ಟಂತ 500 ರೂಪಾಯಿ. ಈ 2 ಮಾತ್ರ ಏನಾಗಿತ್ತು ಅಂತ ಹೇಳಿದರೆ ನಮ್ಮಲ್ಲಿ ಸಂಪನ್ಮೂಲ ಆಗಿತ್ತು. ಅದರ ನಂತರ ಗೊತ್ತಿಲ್ಲದ ರೀತಿಯಲ್ಲಿ ಯಾರಾದರೂ ಒಬ್ಬರಲ್ಲದ್ರೆ ಮತ್ತೊಬ್ಬರು ಸಹಾಯ ಮಾಡಿ ಇವತ್ತು ನಾವು ಈ ಸ್ಥಿತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾ ಇದೆ. ಅದನ್ನು ನಾವು ಮೇಡಮ್ಗೆ ಹೇಳಬೇಕು. ಅದಕ್ಕೆ ನಮಗೆ ಇವತ್ತು ಈ ರೀತಿ ಆಗ್ತದೆ. ನಮಗೆ ಸಹಕಾರ ಯಾರು ಮಾಡ್ತಾರೆ, ಗ್ರೇಸಿ ಮೇಡಮ್ನಾಗೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಟ್ಟಿಗೆ ಅಲ್ಲಿಯ ನಮ್ಮ ಫಲ್ನೀರ್ನ ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಅವರು ಅಭಿಲಾಷ್ ರವರು, ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಫಲ್ನೀರ್ ಅವರು ಬಂದಿದ್ದಾರೆ. ಅದು ನಮ್ಮ ಶಾಲೆ ಮೇಲಿನ ಅಭಿಮಾನದಿಂದ ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗ ನಮಗೆ ಒಂದು ಬೇಡಿಕೆ ಇದೆ ಅವರಿಬ್ಬರಲ್ಲಿ, ಅದು ಗೊತ್ತಿಲ್ಲ ಆಗುತ್ತಾ ಇಲ್ಲ ಅಂತೇಳಿ. ಇಬ್ಬರು ಇದ್ದೀರಿ, ಆದ್ದರಿಂದ ನನಗೆ ಒಂದು 15 CC ಕ್ಯಾಮರಾವನ್ನು ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದರ ಉಳಿದ ವ್ಯವಸ್ಥೆನೆಲ್ಲ ನಾವು ಮಾಡ್ತೇವೆ. ಅದಕ್ಕೆ ಉಳಿದ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಅದು ನೀವು ನಿಮ್ಮ ಇದರಿಂದ ಇಬ್ಬರು ಇದ್ದೀರಿ ಸೇರಿ ನಮಗೆ ಎಜುಕೇಷನಿಗೆ ಕೊಡುವಂಥ ಆ ವ್ಯವಸ್ಥೆಯಲ್ಲಿ ಒಂದನ್ನು ನೀವು ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಂಡು ಅವರಿಗೂ ಸ್ವಾಗತಿಸ್ತೇನೆ. ಹಾಗೆಯೇ ನನ್ನ ಆತ್ಮೀಯರು, ನಮ್ಮೆಲ್ಲರ ಹಿರಿಯರು, ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿಗಳು ಆದಂಥ ಅಬೂಬಕರ್ ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಕ್ಲಬ್ದ ಸಮಯದಲ್ಲಿ ನಮ್ಮೊಟ್ಟಿಗಿದ್ದು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಮುಖ್ಯ ಅಧಿಕಾರಿಗಳು ಚೀಫ್ ಆಫೀಸರ್ ಇದ್ದಾರೆ. ಕಮಿಷನರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಒಂದು ಮಾತು ಹೇಳಬೇಕಾಗ್ತದೆ ಸರ್. ಮಾಸಿಕಟ್ಟೆಯಿಂದ ತೊಕ್ಕೋಟಿನ ಒಳಪೇಟೆಯಲ್ಲಿ ಮೇಲಿನ ಓವರ್ ಬ್ರಿಡ್ಜಿನಿಂದ ಕೆಳಗಿನವರೆಗೆ ಇವತ್ತು ಹಸಿರು ಕಂಗೊಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಮಾಧವರವರ ಶ್ರಮ. ಅದೆಲ್ಲ ಮಾಡಿದ ಮಾಧವರ ಶ್ರಮ. ಉಳ್ಳಾಳದಲ್ಲಿ ಅಧ್ಯಕ್ಷರಾಗಿದ್ದಂಥ ರಶೀದ್ ಹಾಜಿ ಅವರೊಂದು ಯೋಜನೆ ಅವರ ಕೈಗೆ ಕೊಟ್ಟಿದ್ದರು. ಅದು ಹೋಯಿತು. ಏನಂದರೆ ಉಳ್ಳಾಳದ ಕೆಲವು ಜಾಗದಲ್ಲಿ ಗಂಧದ ಮರ ನೆಡುವಂಥ ಒಂದು ಯೋಜನೆಯನ್ನು ಅವರಿಗೆ ಕೊಟ್ಟಿದ್ದರು. ಉಳ್ಳಾಳದ ದರ್ಗದ ಒಳಗೆ ಮತ್ತು ಹೊರಗೆ ಅದು ಮಾರ್ಗ ಹೋಯಿತು. ಮಾಸ್ತಿಗಟ್ಟೆಯಲ್ಲಿ ನಮ್ಮ ಪಂಚಾಯತಿನವರಿಗೆ ಮರಗಳನ್ನು ನೆಟ್ಟಿದ್ದಾರೆ. ಅದು ಮಾಧವರವರ ಕೃಪೆ. ಪರಿಸರ ಪ್ರೇಮಿ ಮಾಧವರವರು ಒಂದು ದಿವಸದಲ್ಲಿ 100 ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಂಡಲ್ಗಳಲ್ಲ. ಸರ್ಕಾರದಿಂದಾಗಲಿ ಎಲ್ಲಿಂದಾಗಲಿ ಏನಾದರೂ ಗಿಡ ಮರಗಳು ಸಿಗುವಂಥದ್ದಿದ್ದರೆ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಕೊಂಡೋಗಿ ಉಚಿತವಾಗಿ ನೆಟ್ಟುಕೊಂಡು ಬರುವಂಥ ಒಂದು ಗುಣದವರು ಮಾಧವುಲ್ಲಾಲ್ರವರು.
ಆದ್ದರಿಂದ ಇವತ್ತು ಆ ಮಾರ್ಗದ ಬದಿಯಲ್ಲಿ ಏನೆಲ್ಲ ಅಲ್ಲಿ ಇದೆ ಅದು ಎಲ್ಲದಕ್ಕೂ ಕಾರಣ ಸನ್ಮಾನ್ಯ ಶ್ರೀ ಮಾಧವಲ್ಲಾಲ್ರವರು ಅಂತ ಹೇಳುವುದರೊಂದಿಗೆ ನಮ್ಮೊಟ್ಟಿಗೆ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ವಿಶೇಷವಾದಂಥ ಅತಿಥಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ರಾತ್ರಿ ನನಗೆ ನೆನಪಾಯಿತು, ನಾನು ಕರೆಯಲಿಲ್ಲ ಅಂತೆ. ಹಾಗೆ ನಾನು ಫೋನ್ ಮಾಡಿದಾಗ ಖಂಡಿತ ಬರ್ತೇನೆ ಅಂತ ಹೇಳಿದರು. ಸನ್ಮಾನ್ಯ ಶ್ರೀ ಯು ಟಿ ಫರೀದ್ರವರು, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಯು ಟಿ ಫರೀದ್ರವರು ವಾಪಸ್ ಬಂದ್ರ ಅಂತ. ಅವರ ಪುಳ್ಳಿ ಅವರ ಎಂದಾಗಬೇಕು ಮೊಮ್ಮಗ, ನಮ್ಮ ಯು ಟಿ ಖಾದರ್ ಅವರ ಅಣ್ಣನ ಮಗ. ಯು ಟಿ ಖಾದರ್ ಅವರು ಪಾರದರ್ಶಕದಾಗೆ ಉಳ್ಳಾಲ ನಗರದಲ್ಲಿ ಯಾವ ರೀತಿ ನಡೀತಾ ಇದ್ದಾರೋ ಅದರ 4 ಪಾಲು ಜಾಸ್ತಿಯಾಗಿ ಇವತ್ತು ಯು ಟಿ ಫರೀದ್ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನಾವು ಕರೆದಂಥ ಒಂದೇ ಒಂದು ಉದ್ದೇಶ ಎಲ್ಲರ ಸಮ್ಮುಖದಲ್ಲಿ ಏನಂತ ಹೇಳಿದರೆ, ನೀವು ಫಸ್ಟಿಗೆ ನಮ್ಮ ಶಾಲೆಯ ಒಂದು ವೆಲ್ವಿಷರ್ ಆಗಬೇಕು. ಖಾಲಿ ಬಂದು ಅತಿಥಿಗಳಾಗಿ ಹೋಗುವುದು ಮಾತ್ರ ಅಲ್ಲ, ನೀವು ನಮ್ಮ ಶಾಲೆಯ ಒಂದು ವೆಲ್ವಿಷರ್ ಆಗಬೇಕು. ಕನ್ನಡ ಮಾಧ್ಯಮದಲ್ಲಿ 426 ಮಕ್ಕಳಿದ್ದಾರೆ. 426 ಮಕ್ಕಳು. ಇಲ್ಲಿ ಶಾಲಾಭಿವೃದ್ಧಿ ಸಮಿತಿ ಇದೆ. ಈ ಶಾಲಾಭಿವೃದ್ಧಿ ಸಮಿತಿಯವರು ಈ ಮಕ್ಕಳಿಗೆಲ್ಲ ಉಚಿತವನ್ನು ಮಾಡ್ತಾರೆ. ಆ ಉಚಿತದಲ್ಲಿ ನಿಮ್ಮ ಕೈಯು ಸೇರಬೇಕು. ಅದಕ್ಕೆ ಬೇಕಾಗಿ ನಿಮ್ಮನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಇಲ್ಲಿ ಬರಬೇಕು. ನಮ್ಮಲ್ಲಿ ಅವರು ಇವತ್ತು NSCUIನ ಮಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಫೆಡರೇಷನ್ ಆಫ್ ಇಂಡಿಯಾ ಉಂಟಲ್ಲ ಅದರಲ್ಲಿಯೂ ಅವರಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಬರಬೇಕು. ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಬೇಕು. ದೊಡ್ಡ ಮಕ್ಕಳಿಗೆಲ್ಲ ಇಂಥ ಸ್ಫೂರ್ತಿ ಆಗಬೇಕು. 1ನೇ ಕ್ಲಾಸಿನ ಒಂದು ಮಗು ನಿಮ್ಮನ್ನು ನೋಡಿದಾಗ ಹೇಳಬೇಕು, ನಾನು ಯು ಟಿ ಫರೀದ್ ಆಗ್ತೇನೆ ಅಂತ, ನಾನು NSCUI ಆಗ್ತೇನೆ ಅಂತ. ಆ ಒಂದು ಮೋಟಿವೇಶನ್ ನಿಮ್ಮಿಂದ ಆಗಬೇಕು ಅಂತ ನಿಮ್ಮನ್ನು ನಾವು ಆಹ್ವಾನಿಸಿದ್ದೇವೆ. ನಿಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಸರ್. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಸಂಚಾಲಕರು ಆದಂಥ ಹಾಜಿ ಇಸ್ಮಾಯಿಲ್ ಹಾಜಬ್ಬರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಈಗಾಗಲೇ ನಾನು ಹೇಳಿದ್ದೇನೆ, ಏನು ನಮಗೆ ಕಾರ್ಯಕ್ರಮಗಳಾಗಬೇಕು ಅದಕ್ಕೆಲ್ಲ ಮುಂಚೂಣಿಯಲ್ಲಿ ಅವರಿದ್ದಾರೆ. ಇವತ್ತು ನಾನು ಒಂದು ವಿಷಯವನ್ನು ಹೇಳುವುದನ್ನು ಬಿಟ್ಟೆ, ನಮ್ಮ ಮೊನ್ನೆ 10ನೇ ತರಗತಿಯ ಮಕ್ಕಳು 70% ರಿಸಲ್ಟ್, ಅವರು ಹಜ್ಜಿಗೆ ಹೋಗಿದ್ದರು. ಆಗಲೂ ನಮ್ಮ ಶೈನಿಂಗ್ ಸ್ಪೋರ್ಟ್ಸಿನವರು ಟೀಚರ್ಸ್ನವ್ರನ್ನು ಗೌರವಿಸಿದ್ದಾರೆ. ನಿನ್ನೆ ನಾವು ಈಗ ಮಾತನಾಡುವಾಗ ಹೇಳಿದೆವು, ನಮ್ಮ ಟೀಚರ್ಸ್ನವರು ನಾವು ಒಂದು ಮಾತಾಡಬೇಕಲ್ಲ, ಗೌರವಿಸಬೇಕಲ್ಲ ಅಂತ. ಆ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಅವರು 3 ಸೇರಿ ಮಾಡಿದ್ದಾರೆ. ಒಬ್ಬರಲ್ಲ, ನಾವು 3. ಅದಕ್ಕೂ ಮೋಟಿವೇಶನ್ಗಳು ಅವರೇ. ಇವತ್ತು ಅವರನ್ನು ಗೌರವಿಸುವಂಥ ಒಂದು ವ್ಯವಸ್ಥೆಗೂ ಹಾಗೆ ಎಲ್ಲ ವ್ಯವಸ್ಥೆಗಳಲ್ಲಿ ಯೂನಿಫಾರ್ಮ್ ಆಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ, ಯಾವುದಕ್ಕಾಗಲಿ ಈಗ ಅವರು ದೊಡ್ಡದಾದಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ನಾನು ಇವರನ್ನು ಫರೀದ್ರವರನ್ನು ಕರೆದಿದ್ದೇನೆ, ನೀವು ಮೀಟ್ ಆಗಿ. ಅವರು ಏನಾದರೂ ಮಾಡ್ತಾರೆ. ನಮ್ಮ ಶಾಲೆಯ ಹಳೆಯ ಬಸ್ಸನ್ನು ಚೇಂಜ್ ಮಾಡಿ ಹೊಸ ಬಸ್ಸು ತೆಗೆಯುವುದು ಅಂತ, ಅದಕ್ಕೂ ಒಂದು ಪ್ಲಾನ್ ಹಾಕಿದ್ದೇವೆ. ಅದು 27 ಲಕ್ಷ ರೂಪಾಯಿಗಳು ಬೇಕಾಗ್ತದೆ. ಆದ್ದರಿಂದ ಆ ಒಂದು ಕಾರ್ಯವನ್ನು ಸೈಯದ್ ಮಗನಿಯವರ ಬರ್ಕತಿನಿಂದ ಉತ್ತಮವಾಗಲಿ ಅಂತೇಳಿ ಹಾರೈಸುವುದರೊಂದಿಗೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಮಿತ್ರರು, ಹಿರಿಯರು, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ಮಾರ್ಗದರ್ಶಕರಾದಂಥ ಹಾಜಿ ಝೈನುದ್ದೀನ್ ರವರಿದ್ದಾರೆ. ಹಾಜಿ ಝೈನುದ್ದೀನ್ ರವರು ಅವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ನಮ್ಮೊಟ್ಟಿಗೆ ಇರ್ತಾರೆ. ಅವರ ಮಗ ಇಮ್ತಿಯಾಜಿನ ಮೂಲಕ ಅವರ ಸ್ವಂತದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಶಾಲೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವಲ್ಲಿಯೂ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಾಹನು ಇವರು 3 ದೀರ್ಘ ಆಯುಷ್ಯ ಕೊಡಲಿ, ಅವರ ಕೈ ಹಾಕುವಂಥ ಎಲ್ಲ ಕಾರ್ಯಗಳಲ್ಲಿಯೂ ರಹಮತ್ತು ಕೊಡಲಿ. ಆ ರಹಮತ್ತಿನ ಒಂದು ಭಾಗ ನಮ್ಮ ಶಾಲೆಗೆ ಕೊಡುವಂಥ ಮನಸ್ಸನ್ನು ಕೊಡಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ವಿದ್ಯಾ ಇಲಾಖೆಯಿಂದ ಮೋಹನ್ ಸರ್ ಅವರಿದ್ದಾರೆ. ಸಮಯಕ್ಕೆ ಮುಂಚಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಈ ಎಲ್ಲದಕ್ಕೂ ಒಂದು ಬ್ರಿಡ್ಜ್ ಬೇಕು. ಬ್ರಿಡ್ಜ್ ಅಂತ ಹೇಳಿದಾರಲ್ಲ, ಆ ಬ್ರಿಡ್ಜಿ ಒಂದು ಬೇಕು. ಯಾವ ನದಿಗಳಿದ್ದರೂ ಅದನ್ನು ಸೇರಿಸಲಿಕ್ಕೆ ಒಂದು ಬ್ರಿಡ್ಜ್ ಬೇಕು. ಆ ಬ್ರಿಡ್ಜ್ ಅಲ್ತಾಫ್. ಯಾರ ಹತ್ರ ನಾವು ಏನು ಕೇಳದಿದ್ದರೂ ಆ ಬ್ರಿಡ್ಜ್ ಏನಾಗಿರ್ತದೆ ಅಂತ ಹೇಳಿದರೆ ಅಲ್ತಾಫ್ ಆಗಿರ್ತಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಬ್ರಿಡ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವವರು, ಅವರಿಗೆ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಯಾವಾಗಲೂ ಸದಾ ನಮ್ಮ ಶಾಲೆಯ ಚಟುವಟಿಕೆಗಳಲ್ಲಿ ಎತ್ತಿದ ಕೈಯಾಗಿ ಕಾರ್ಯನಿರ್ವಹಿಸುವವರು ಇಬ್ರಾಹಿಂ MH ರವರು, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಶುಕೂರ್ ರವರಿದ್ದಾರೆ, ಗಲ್ಫ್ನಲ್ಲಿರುವವರು. ಈಗ ಸದ್ಯಕ್ಕೆ ಇಲ್ಲಿದ್ದರೂ ಅಲ್ಲಿ ಎಲ್ಲ ವ್ಯವಹಾರಗಳು ನಡೆಸ್ತಾರೆ. ಅದರ ಒಟ್ಟಿಗೆ ಕನ್ನಡ ಮಾಧ್ಯಮ ಶಾಲೆಯ ಉಳಿವಿಗಾಗಿ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ SDMCಯ ಮೂಲಕ. ಹಾಗೆ ಅವರು ನಮ್ಮಲ್ಲಿಗೆ ಸಹ ಒಬ್ಬರು ದಾನಿಯನ್ನು ಕರ್ಕೊಂಡು ಬಂದಿದ್ದರು. ನಾಳೆ ನಾಡದವರನ್ನು ಪುನಃ ಕರ್ಕೊಂಡು ಬರ್ತಾರೆ. ಆ ಒಂದು ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದರೆ, ಶಾಲೆಯ ಮೇಲಿನ ಒಂದು ಅಭಿಮಾನದಿಂದ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಮಿತ್ರ ಮತ್ತು 2 ನಮ್ಮ ಸ್ಟೂಡೆಂಟ್ಗಳು ಪತ್ರಕರ್ತರು.
ಅದು ಒಂದು ದೃಕ್ಶ್ರವ್ಯದಲ್ಲಿದ್ದಾರೆ, ಇನ್ನೊಂದು ಪೇಪರ್ನಲ್ಲಿದ್ದಾರೆ. ಅನ್ಸಾರ್ ಮತ್ತು ಆಸಿಫ್ ರವರು, ಅವರಿಬ್ಬರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಮ್ಯಾನೇಜರ್ ಇದ್ದಾರೆ ಕಾರ್ಪೊರೇಷನ್ ಬ್ಯಾಂಕ್, ಇದನ್ನು ಹೇಳಿದ ಹಾಗೆಯೇ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ. ಯಾಕಂದರೆ ನಾನು ಯಾವಾಗಲೂ ಹೇಳುವುದಿದೆ, ಏನಾದರೂ ನಾವು ಬ್ಯಾಂಕಿನಲ್ಲಿ ಏನಾದರೂ ಕಲೀಲಿಕ್ಕಿದ್ರೆ ಆ ಕಲಿಕೆ ಸಿಗುವುದು ಯೂನಿಯನ್ ಬ್ಯಾಂಕಿನಿಂದ, ಯೂನಿಯನ್ ಬ್ಯಾಂಕಿನವರಿಂದ. ಒಂದು ದಿವಸ ನಾನು ಯಾವುದಕ್ಕೆ ನನ್ನನ್ನು ಕರೆದಾಗ ನಾನು ಹೇಳಿದೆ, ಅಲ್ಲಿ ಎಲ್ಲರೂ ಈಗ ನೋಡ್ತಾ ಇದ್ದಾರೆ, ತೊಕ್ಕೋಟಿನ ಬ್ಯಾಂಕ್ ಆಯಿತು. ತೊಕ್ಕೋಟಿನ ಬ್ಯಾಂಕ್ ಆಗುವಾಗಲೂ ಸಾಧಾರಣ 1,000ಕ್ಕಿಂತಲೂ ಅಧಿಕ ಮೆಂಬರ್ನವರನ್ನು ಮಾಡಿಕೊಟ್ಟದ್ದು ನಾನು. ಆಗ ನಿಮಗೆ ಏನು ಸಿಕ್ಕಿದ್ದಾರೆ ಕೇಳಿದ್ದಾರೆ. ಆಗ ನಾನು ಹೇಳಿದೆ, ನನಗೊಂದು ಕಾರು ಕೊಟ್ಟಿದ್ದಾರೆ. ಮತ್ತೆ ಯೂನಿಯನ್ ಬ್ಯಾಂಕ್ ಆಯಿತು, ಮೇಡಮ್ ಬಂದರು, ನಮಗೇನಾದರೂ ಮಾಡಬೇಕು ಅಂತ ನಮ್ಮ ಎಲ್ಲ ಟೀಚರ್ಸ್ನವ್ರನ್ನ ಅಲ್ಲಿ ಮೆಂಬರ್ ಮಾಡಿದೆವು. ಅಲ್ಲಿ ಸಹ ಒಂದು ಸುಂದರವಾದಂಥ ಬ್ಯಾಂಕ್ ಆಯಿತು. ಅಲ್ಲಿ ಏನು ಕೊಟ್ಟಿದ್ದಾರೆ ಕೇಳಿದರು, ಅಲ್ಲಿ ನನಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ ಅಂತೇಳಿ. ಹೌದು, ಇಷ್ಟೆಲ್ಲ ಕೊಡ್ತಾರೆ ಅಂತೇಳಿ. ಹೌದು, ಲೋನ್ ಅಂತಿಲ್ಲ ರೀ, ಹಣ ಕಟ್ಟಲಿಕ್ಕೆ ಮತ್ತು ಕಾರ್ ತೆಗೀಲಿಕ್ಕೆ ಫುಲ್ಲು ಲೋನ್ ಅವರು ಕೊಟ್ಟಿದ್ದಾರೆ ಅಂತ. ಫುಲ್ಲು ಲೋನ್ ಕೊಟ್ಟವರು ಅವರು. ಆದ್ದರಿಂದ ಆ ರೀತಿಯಾದಂಥ ಒಂದು ಬಹಳ ಬೇಕು. ನಾನು ಸತ್ಯ ಹೇಳಬೇಕು ಅಂತೇಳಿ ಆದರೆ ಅವ್ರು ಬೈಬೋದು. ಈಗ ಸತ್ಯ ಹೇಳಬೇಕು ಅಂತ ಹೇಳಿದರೆ, ನನ್ನ ಮನೆ ಕಟ್ಟಲಿಕ್ಕೆ ಕಾರಣ ಗ್ರೇಸಿ ಮೇಡಮ್. ಇಲ್ಲಾಂದರೆ ನಾನು ಮನೆ ಕಟ್ಟಲಿಕ್ಕೆ ಇರಲಿಲ್ಲ. ಸರ್ ನೀವು ಕಟ್ಟಿ ಸರ್, ನಿಮಗೆ ವರ್ಷ ಏಜ್ ಇದೆಯಲ್ಲ, ಲೋನ್ ನಾನು ಕೊಡ್ತೇನೆ. 52 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ದರ್ಗಾದ ಅಧ್ಯಕ್ಷರು ಕೇಳಿದರು, ನಾವೆಲ್ಲ ಬಿಸಿನೆಸ್ನವರು ಹೋದರೆ ಕೊಡುವುದಿಲ್ಲ, ನಿನಗೆ ಏನು ನೋಡಿ ಲೋನ್ ಕೊಟ್ಟರು ಅಂತ. ನಾನೆಲ್ಲ ಗ್ರೇಸಿ ಮೇಡಮ್ ನನ್ನನ್ನು ನೋಡಿ ಕೊಟ್ಟಿದ್ದಾರೆ ಅಂತ. ಆದ್ದರಿಂದ ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸ್ತಾ, NSCUIನ ಇನ್ನೂ ಕೆಲವು ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಶಾಲಾ ಮಂತ್ರಿಮಂಡಲದ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮವನ್ನು ನೆರವೇರಿಸಲು ಮಾನ್ಯ ಮುಖ್ಯೋಪಾಧ್ಯಾಯರು ಹಾಗೂ ಸಂಬಂಧಿಸಿದ ವಿದ್ಯಾರ್ಥಿಗಳು ಈ ವೇದಿಕೆಗೆ ಆದರಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬಂದಂಥ ನಮ್ಮ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಒಂದು ಬಹಳಷ್ಟು ಪ್ರಾಮುಖ್ಯವಾದಂಥ ಘಟ್ಟವಾಗಿದೆ. ಮಾನ್ಯ ಕಮಿಷನರ್ ಅವರಿಗೆ ನಮ್ಮ ಸಂಚಾಲಕರು ಒಂದು ಶಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಗ್ರೇಸಿ ಮೇಡಮ್ ರವರಿಗೆ ಜೈನಾಜಿಯವರು ಈ ಶಾಲನ್ನು ಹೊದಿಸಿ ಗೌರವಿಸಬೇಕು ಎಂದು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಫರೀದ್, UT ಫರೀದ್ರವರಿಗೆ ನಮಗೆಲ್ಲ ಹೆಸರು ಕೇಳಲಿಕ್ಕೆ ಭಾಳಷ್ಟು ಖುಷಿ. ಯಾಕಂದರೆ UT ಫರೀದ್ರವರ ಸಮಯದಲ್ಲಿ ನಾವೆಲ್ಲ ನಿಮ್ಮದವರಾಗಿದ್ದಾಗ ರಾತ್ರಿ 1 ಗಂಟೆವರೆಗೆ ಓಟ್ ಫೋರ್ ಹೇಳಲಿಕ್ಕೆ ಹೋಗ್ತಾ ಇದ್ದು, ಓಟ್ ಫೋರ್ UT ಫರೀದ್ ಅಂತ. ಆ ಹೆಸರು ಕೇಳಲಿಕ್ಕೆ ಭಾಳಷ್ಟು ಖುಷಿ. UT ಫರೀದ್ರವರಿಗೆ ಹಾಜಿ ಮೊಹಮ್ಮದ್ ತೋಹರ್ ಒಂದು ಶಾಲನ್ನು ಹೊದಿಸಿ ಗೌರವಿಸಬೇಕು ಎಂದು ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಗಳಿಗೆ ಅಲ್ತಾಫ್ UH ರವರು ಒಂದು ಶಾಲನ್ನು ಹೊದಿಸಿ ಗೌರವಿಸಬೇಕು ಎಂದು ಕೇಳಿಕೊಳ್ತೇನೆ. ಹಾಗೆಯೇ ಮಾಧವುಲ್ಲಾಲ್ ರವರಿಗೆ MS ಇಬ್ಬಾಮ್ ರವರು, ಹಾಗೆ ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಅವರಿಗೆ ನನ್ನ ಆತ್ಮೀಯ ಮಿತ್ರ ನಮ್ಮ ಶಿಕ್ಷಣ ಇಲಾಖೆಯ ಮೋಹನ್ ಕುಮಾರ್ ರವರಿಗೆ ನಾನೇ ಹಾಕಬೇಕಾಗ್ತದೆ. ಅದನ್ನು ಅವರನ್ನು ಸಹ ಆಹ್ವಾನಿಸ್ತೇನೆ. ಅದು ಹೈಸ್ಕೂಲ್ವರೆಗಾಗಿ ಇರ್ತದೆ. ಮತ್ತು PUCಗೆಲ್ಲ ಹೋದ ನಂತರ ಅದೇನಾಗುತ್ತೆ ಅಂತೇಳಿದ್ರೆ ಯೂನಿಯನ್ ಆಗುತ್ತೆ, ಓಟ್ ಆಗುತ್ತೆ, ಎಲ್ಲ ಆಗುತ್ತೆ. ಅದೇ ರೀತಿಯಲ್ಲಿ ಈ ಸಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳು EVM ಮಿಷನ್ನ ಮೂಲಕ ಓಟ್ ಹಾಕಿದ್ದಾರೆ. EVM ಮಿಷನ್ ಯಾವ ರೀತಿ ವರ್ಕ್ ಮಾಡ್ತದೆ, ಯಾವ ರೀತಿಯಲ್ಲಿ ಅದು ಶಬ್ದ ಕೊಡ್ತದೆ, ಆ ಶಬ್ದ ಕೊಟ್ಟ ನಂತರ ಯಾವ ರೀತಿ ಮಾಡಬೇಕು ಅಂತೇಳಿ ಆ ಎಲ್ಲವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವುದರ ಮೂಲಕ ನಮ್ಮ ಮಂತ್ರಿಮಂಡಲದ ಆಯ್ಕೆ ನಡೆದಿದೆ. ಆ ಮಂತ್ರಿಮಂಡಲದ ಆಯ್ಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಟಿವಿಯಲ್ಲಿ ನೋಡ್ತೇವೆ, ಆದರೆ ನಮ್ಮ ಮಕ್ಕಳು ಪ್ರಾತ್ಯಕ್ಷಿಕವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೈಯದ್ ಮದನಿ ವಿದ್ಯಾಸಂಸ್ಥೆಗಳ ಹಳೆಕೋಟೆ ಉಳ್ಳಾಲ ಇಲ್ಲಿನ 2026-27 ಸಾಲಿನ
2026-27ನೇ ಸಾಲಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ರಂಜೀನಾದ ನಾನು. ಶಾಲಾ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿಯ ಐಷತುಲ್ ಶೈಮಾ ಆದ ನಾನು. ಶಾಲಾ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಹಲೀಮಾ ಫಾತಿಮಾ ಆದ ನಾನು. ಶಾಲಾ ಶಿಕ್ಷಣ ಮಂತ್ರಿ ಆಯ್ಕೆಯಾದ 7ನೇ ತರಗತಿ ಐಷತುಲ್ ರುಮೈಜಾ ಆದ ನಾನು. ಶಾಲಾ ಶಿಸ್ತು ಪಾಲನಾ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ನಾಫಿಯಾ ಕೆಪಿ ಆದ ನಾನು. ಶಾಲಾ ಶಿಸ್ತುಪಾಲನಾ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿ ಆಯಿಷಾ ಹನ್ನತ್ ಬೀಬಿ ಆದ ನಾನು. ಶಾಲಾ ಹಣಕಾಸಿನ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಆಯಿಷತುಲ್ ಮುಫಿದಾ ಆದ ನಾನು. ಶಾಲಾ ಹಣಕಾಸಿನ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿ ನಬಿಸತುಲ್ ನೈಮಾ ಆದ ನಾನು. ಶಾಲಾ ತೋಟಗಾರಿಕಾ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಫಾತಿಮಾ ಮನ್ಹಾ ಆದ ನಾನು. ಶಾಲಾ ತೋಟಗಾರಿಕಾ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿ ಮೊಹಮ್ಮದ್ ರಿಲ್ವಾನ್. ಶಾಲಾ ನೀರಾವರಿ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಆಯಿಷಾ ಬುಷ್ರಾ ಆದ ನಾನು. ಶಾಲಾ ನೀರಾವರಿ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿ ನಫೀಸಾ ಸೈದತ್ ಆದ ನಾನು. ಶಾಲಾ ಕ್ರೀಡಾ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿ ಮೊಹಮ್ಮದ್ ಶಮ್ಮದ್ ಆದ ನಾನು. ಶಾಲಾ ಕ್ರೀಡಾ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿ ಮೊಹಮ್ಮದ್ ಅನಸ್ ಆದ ನಾನು. ಶಾಲಾ ವಾರ್ತಾ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಫಾತಿಮಾ ಶಾನಾ ಆದ ನಾನು. ಶಾಲಾ ವಾರ್ತಾ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿಯ ಫಾತಿಮಾ ಸಹಲಾ ಆದ ನಾನು. ಶಾಲಾ ಆರೋಗ್ಯ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಫಿದಾ ಫಾತಿಮಾ ಆದ ನಾನು. ಶಾಲಾ ಆರೋಗ್ಯ ಮಂತ್ರಿಯಾಗಿ ಆಯ್ಕೆಯಾದ 7ನೇ ತರಗತಿಯ ಫಾತಿಮಾ ರಿಬಾ ಆದ ನಾನು. ಶಾಲಾ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದ 10ನೇ ತರಗತಿಯ ತೊಯ್ಬಾ ಸುಲ್ತಾನರಾದ ನಾನು. ಶಾಲಾ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದ 7ನೇ ತರಗತಿ ಉದಾ ಫಾತಿಮಾ ಆದ ನಾನು. ಶಾಲಾ ಸಂಸ್ಕೃತಿ ಮಂತ್ರಿಯಾಗಿ ಆಯ್ಕೆಯಾದ 10ನೇ ತರಗತಿಯ ಖತೀಜಾ ರಜೀನಾ ಆದ ನಾನು. ಶಾಲಾ ಸಾಂಸ್ಕೃತಿಕ ಮಂತ್ರಿಯಾಗಿ 7ನೇ ತರಗತಿಯ ಆಯಿಷಾ ಶಮೀದಾ ಆದ ನಾನು. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನನ್ನ ಕರ್ತವ್ಯವನ್ನು ಮಾಡುತ್ತೇನೆ. ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಂತೆ ಶಿಕ್ಷಕರ ಸಹಕಾರದೊಂದಿಗೆ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಮತ್ತು ಶಾಲೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ. ಶಿಕ್ಷಕರ ಹಾಗೂ ಶಾಲೆಯ ಕೀರ್ತಿಗೆ ಪ್ರಯತ್ನಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. 2026-27ನೇ ಸಾಲಿನ ವಿವಿಧ ಸಂಘಗಳ ಉದ್ಘಾಟನೆ ಇದೀಗ. ನಮ್ಮ CRP ಅವರಾದಂಥ ಸನ್ಮಾನ್ಯ ಶ್ರೀ ಮೋಹನ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಯಾಕಂದರೆ ಪ್ರತಿ ದಿವಸ ಈಗ ಶಾಲೆ ಪ್ರಾರಂಭವಾದ ನಂತರ ಸಂಘಗಳ ಬಗ್ಗೆ ಶಾಲೆಗಳಲ್ಲಿ ವಿವಿಧ ಸಂಘಗಳನ್ನು ಮಾಡಬೇಕು. ಆ ವಿವಿಧ ಸಂಘಗಳನ್ನು ಮಾಡಿ ಅದರಲ್ಲಿ ಚಟುವಟಿಕೆಗಳನ್ನು ಮಾಡಬೇಕು. ನಮ್ಮಲ್ಲಿ ಸಾಧಾರಣ ಒಂದು 12ಕ್ಕಿಂತಲೂ ಅಧಿಕವಾದಂಥ ಸಂಘಗಳು ಅಧಿಕವಾದಂಥ ಸಂಘಗಳು ನಮ್ಮಲ್ಲಿದೆ. ಆ ಸಂಘಗಳಿಗೆ ಇವತ್ತು ಚಾಲನೆಯನ್ನೊಂದು ಕೊಡಬೇಕಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅತಿಥಿಗಳು ಮಾಡಬೇಕು. ಅದಕ್ಕೆ ನೇತೃತ್ವವನ್ನು ಗ್ರೇಸಿ ಮೇಡಮ್ ಮತ್ತು ಮಾಧವರು ಹಾಗೂ UT ಫರೀದ್ರವರು ಇದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ನಾಯಕರಿದ್ದಾರೆ. ಕನ್ನಡ ಭಾಷಾ ಸಂಘ, ವಿಪತ್ತು ನಿರ್ವಹಣಾ ಸಂಘ, ಕ್ರೀಡಾ ಸಂಘ, ಮಕ್ಕಳ ಸುರಕ್ಷತಾ ಸಂಘ, ಕಲಾ ಸಂಘ, ಇಕೋ ಕ್ಲಬ್, ಇಂಗ್ಲಿಷ್ ಭಾಷಾ ಸಂಘ, ಆರೋಗ್ಯ ಮತ್ತು ನೈರ್ಮಲ್ಯ ಸಂಘ,
ಸಾಂಸ್ಕೃತಿಕ ಸಂಘ, ವಿಜ್ಞಾನ ಸಂಘ, ಗಣಿತ ಸಂಘ, ಮೀನಾ ಸಂಘ, ಮಕ್ಕಳ SSLCಯ ಪರೀಕ್ಷೆಗೆ ಕೂತಂತ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಶಾಲೆಗೆ 100% ರಿಸಲ್ಟ್ ಅನ್ನು ತಂದಿರ್ತಾರೆ. ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಮ್ಮ ಮಾನ್ಯ ಶಿಕ್ಷಕರನ್ನು ವಿದ್ಯಾರ್ಥಿಗಳಿಗೆ ಒಂದು ನಿಮಿಷದಲ್ಲಿ ಶಿಕ್ಷಕರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾನ್ಯ ಗ್ರೇಸಿ ಮೇಡಮ್ ರವರು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಶ್ರೀಮತಿ ರಮ್ಲಾ ಬಾನು ಶ್ರೀಮತಿ ಶಕೀಲಾ, ಶ್ರೀಮತಿ ಸುಮನಾ, ಶ್ರೀಮತಿ ಸೌಮ್ಯ, ಹಾಗೆಯೇ ಈ ಶಿಕ್ಷಕರುಗಳಿಗೆ ಸಹಕಾರವನ್ನು ನೀಡಿದಂಥ ನಮ್ಮ ಪ್ರೈಮರಿ ಶಾಲೆ ಶಿಕ್ಷಕರನ್ನ ಗುರುತಿಸುವುದು, ಗೌರವಿಸುವುದು ನಮ್ಮ ಕರ್ತವ್ಯವಾಗಿರ್ತದೆ. ಅದೇ ರೀತಿಯಲ್ಲಿ ಶ್ರೀಮತಿ ಹಸೀನ್ ತಾಜ್, ಇಲ್ಲ ಸರಿ, ಶ್ರೀಮತಿ ಬಬಿತಾ ಸೆಲಿನ್ ಡಿ ಸೋಜಾ ಅವರಿಗೆ ಕರೀಲಿಕ್ಕೆ ಹೇಳಿ. ಶ್ರೀಮತಿ ವೀಣಾ, ಶ್ರೀಮತಿ ಶಶಿಕಲಾ, ವೀಣಾ ಸರಿ ನೋಡಿ, ನನ್ನ ಒಳ್ಳೆ ಮಕ್ಕಳು ಕೈ ಮೇಲೆ ಮಾಡಿ. ಒಳ್ಳೆ ಮಕ್ಕಳು ಮಾತ್ರ ಬೇಕು, ಕೆಟ್ಟವರು ಮಾಡೋದು ಬೇಡ. ಶಾಲೆಯಲ್ಲಿ ಒಳ್ಳೆ ಮಕ್ಕಳು ಯಾವುದಾದರೂ ಕಾರ್ಯಕ್ರಮಗಳನ್ನು ಮಾಡುವಾಗ ಬೊಬ್ಬೆ ಹಾಕುವುದಿಲ್ಲ. ಬೊಬ್ಬೆ ಹಾಕುವುದು, ಕಿರಿಚುವುದು ನಮ್ಮ ಲಕ್ಷಣ ಅಲ್ಲ. ನಮ್ಮದು ಏನು ಗೊತ್ತಾ? ಸಂತೋಷ ಪಟ್ಟುಕೊಳ್ಳೋದು ಹೇಗೆ ಗೊತ್ತಾ? ಚಪ್ಪಾಳೆ ತಟ್ಟುವುದು. ಕ್ಲಾಪ್ಸ್ ಗೋ. ಬಾಯಲ್ಲಿ ಹೇಳಲಿಕ್ಕಿಲ್ಲ, ಕೈಯಲ್ಲಿ ಮಾತ್ರ. ಕ್ಲಾಪ್ಸ್ ಗೋ. ವೆರಿ ಗುಡ್. ಅರ್ಪಿತಾ, ಶ್ರೀಮತಿ ವಿದ್ಯಾ, ಶ್ರೀಮತಿ ಸುಮನಾ, ಸುಮಾ, ಶ್ರೀಮತಿ ಅಸ್ಮಾ, ಶ್ರೀಮತಿ ಹಸೀನ್ ತಾಜ್, ಹಸೀನ್ ಟೀಚರ್ ಬರಲಿಲ್ಲ. ಒಮ್ಮೆ ಬರ್ಲಿಕ್ಕೆ ಹೇಳಿ ಅಮ್ಮ ಅವರಿಗೆ.
ಧನ್ಯವಾದಗಳು. ಎಲ್ಲ ಟೀಚರ್ಸ್ನವರಿಗೆ ಧನ್ಯವಾದಗಳು. ದಯವಿಟ್ಟು ಅತಿಥಿಗಳು ಕೂತ್ಕೊಳ್ಳಿ. ಸ್ವಲ್ಪ ಎದುರಿಗೆ ಬನ್ನಿ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರೊಂದಿಗೆ ಮುಂದಿನ ದಿವಸಗಳಲ್ಲಿಯೂ ನಮ್ಮ ಶಿಕ್ಷಕರುಗಳನ್ನು ಇದೇ ರೀತಿಯಲ್ಲಿ ನಮ್ಮ ಶಾಲಾಡಳಿತ ಮಂಡಳಿ, ಶಾಲಾಭಿವೃದ್ಧಿ ಸಮಿತಿ ಗೌರವಿಸಬೇಕು. ಆ ಗೌರವಿಸುವಂಥ ಒಂದು ಸೂಚನೆಯನ್ನು ನಿಮಗೆ ನೀಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹೆಗಲಿಗೆ ಹಾಕಿದಂಥ ಶಾಲು ಅದು ತೆಗೆದು ಬಿಸಾಡುವಂಥದ್ದಲ್ಲ, ಜವಾಬ್ದಾರಿಯ ಶಾಲನ್ನು ಹಾಕಿದ್ದಾರೆ. ಆ ಜವಾಬ್ದಾರಿ ಏನು ಅಂತ ಹೇಳಿದರೆ, ಬರುವ ವರ್ಷದಲ್ಲಿಯೂ 100% ರಿಸಲ್ಟನ್ನು ಶಾಲೆಗೆ ತಂದು ಕೊಡಬೇಕು ಎಂಬಂಥ ಜವಾಬ್ದಾರಿಯನ್ನು ಶಾಲಾ ಆಡಳಿತ ಸಮಿತಿಯು ನಿಮಗೆ ಹಾಕಿದೆ. ಅಭಿನಂದನೆಗಳು. ನಮ್ಮ ಶಾಲೆಗೆ 100% ರಿಸಲ್ಟ್ ಬಂದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಮಂಗಳೂರು ಅಭಿನಂದನಾ ಪತ್ರವನ್ನು ಸಲ್ಲಿಸಿರುತ್ತದೆ. ಹಾಗೆ ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್, BA ಮೊಯ್ದೀನ್ ಚಾರಿಟೇಬಲ್ ಟ್ರಸ್ಟ್ ಅವರಿಂದಲೂ ಅಭಿಮಂತ್ರಾ ಪತ್ರವನ್ನು ಕೊಟ್ಟಿದ್ದಾರೆ. ಹಾಗೆಯೇ UT ಫರೀದ್ ಫೌಂಡೇಶನ್ ವತಿಯಿಂದಲೂ ಶಾಲೆಗೆ ಅಭಿನಂದನಾ ಪತ್ರವನ್ನು ಕೊಟ್ಟಿರ್ತಾರೆ. ಇದೆಲ್ಲವನ್ನ UT ಫರೀದ್ ರವರು ನಮ್ಮ ಸಂಚಾಲಕರಿಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತೇನೆ. ಹಳ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ, ನಾನು ಮಕ್ಕಳ ಹತ್ರ ಮಾತಾಡಿದೆ. ಮಕ್ಕಳೇ, ನಿಮ್ಮ ಶಾಲೆ ಮಧ್ಯ ಮಕ್ಕಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ SSLC ಪರೀಕ್ಷೆಯಲ್ಲಿ ಅಬೌವ್ 80% ಮಾರ್ಕ್ ತಂದಿದ್ದಾಳೆ, ಒಬ್ಬಳು 92% ಮಾರ್ಕನ್ನು ತಂದಿದ್ದಾಳೆ. ಅವರನ್ನು ಗೌರವಿಸುವುದು ನಿಮ್ಮ ಕರ್ತವ್ಯ. ಅವರು ಗೌರವಿಸುವುದಲ್ಲ, ನಿಜವಾಗಿಯೂ ಕರ್ತವ್ಯ ಏನು ಅಂತ ಹೇಳಿದರೆ, ಜಮಾತು ಆ ಮಕ್ಕಳನ್ನು ಸ್ಪಾನ್ಸರ್ ಮಾಡಬೇಕು. ಮೇಲಿಡು ಸ್ಪಾನ್ಸರ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು. ಎಲ್ಲಿಯೋ ಒಂದು ಕಡೆಯಲ್ಲಿ ಮಾಡಿದಂಥ ಆ ಮಗುವನ್ನು ಕರೆದು ನಾವು ಗೌರವಿಸಿದಂಥ ಸನ್ನಿವೇಶ ಹಳೆಕೋಟೆಯಲ್ಲಿದೆ. ಆದರೆ ನಮ್ಮ ಮಕ್ಕಳನ್ನು ಗೌರವಿಸಬೇಕೆಂದು ಕೇಳಿಕೊಂಡಾಗ ಅವರಿಗೊಂದು ಮೆಮೊಂಟೋವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಲ್ಲಿ ಕುಮಾರಿ ರಮೀಜಾ ಬಾನು, ನಾಫಿಯಾ, ಫಾತಿಮತ್ ಸಾಲಾ, ಸುಹಾ ಫಾತಿಮಾ, ಫಾತಿಮತ್ ಸಫಾ. ಬನ್ನಿ, ದಯವಿಟ್ಟು ಬನ್ನಿ. ಝೈನುದ್ದೀನ್ ಹಾಜಿ ಅವರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲನ್ನು ಹಾಕಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಹಾಜಿ ಝೈನುದ್ದೀನ್ ರವರು. ಬಿಡಿಸ್ಬೇಡಿ ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಾರೆ NSUIನ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಮಿತ್ರ UT ಫರೀದ್ ರವರಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿನಿ ಸುಹಾ ಫಾತಿಮಾ, ಬಹಳಷ್ಟು ಅವಳಿಗೆ ಅಲ್ಲ, ಅವಳ ತಾಯಿಯನ್ನು ಗೌರವಿಸಬೇಕು. ಶಾಲೆಯಲ್ಲಿ 10 ವರ್ಷಗಳವರೆಗೆ ಆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬೆಳಿಗ್ಗೆ ಬಂದು ಸಂಜೆ ನಿಲ್ಲಿಸಿ, ಎಲ್ಲಿ ಫಂಕ್ಷನ್ ಇದ್ದರೂ ಅಲ್ಲಿಗೆ ಕರೆದುಕೊಂಡು ಹೋಗಿ ಆಗಲೇ ತಂದು ವಾಪಸ್ ಬಿಡುವುದು, ಫಂಕ್ಷನ್ ಸ್ಟಾರ್ಟ್ ಆಗೋ ಕರ್ಕೊಂಡು ಹೋಗ್ಬೋದು. ಈ ಎಲ್ಲ ಒಂದು ನಿಯಮವನ್ನು ಚಾಚು ತಪ್ಪದೆ ಮಾಡಿದವರು ಅವಳ ತಾಯಿ ಸುಹಾ ಫಾತಿಮಳು. ಅವಳು ನಮ್ಮಲ್ಲಿ 92% ರಿಸಲ್ಟನ್ನು ಪಡೆದಿದ್ದಾಳೆ. ಅಷ್ಟಲ್ಲದೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳಿಂದಲೂ ಅವಳು ಬಹುಮಾನವನ್ನು ಮತ್ತು ಪ್ರಶಸ್ತಿಗಳನ್ನು ಪಡೆದಿದ್ದಾಳೆ. ಅವಳಿಗೆ UT ಫರೀದ್ ರವರು ಈ ಪ್ರಶಸ್ತಿ ಪತ್ರವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಸುಹಾ ನಿಲ್ಲವ. ಅಲ್ತಾಫ್ ರವರು, ಕುಮಾರಿ ರಮೀಜಾ ಬಾನು, ಕುಮಾರಿ ನಾಫಿಯಾ, MH ಇಬ್ರಾಹಿಂ ರವರು, ಫಾತಿಮತ್ ಸಹಲಾ ಇವರಿಗೆ ನಮ್ಮ ಮೋಹನ್ ಕುಮಾರ್ ರವರು, ಫಾತಿಮತ್ ಸಫಾ ಇವರಿಗೆ ಮಾಧವುಲ್ಲಾಲ್ ರವರು, UT ಫರೀದ್ ಫೌಂಡೇಶನ್ ಮಂಗಳೂರಿನ ವತಿಯಿಂದ ನೀಡಿದಂಥ ಅಭಿನಂದನಾ ಪತ್ರ. ಅವಳು ಪಾಪ ದೂರದಿಂದ ಬರಲಿಕ್ಕೆ, ಆ ದಿವಸ ಬರಲಿಕ್ಕೆ ಆಗಲಿಲ್ಲ. ಫಾತಿಮತ್ ಸಹಲಾ ಇವರಿಗೆ UT ಫರೀದ್ ರವರು ಇದನ್ನು ನೀಡಿಕೊಡ್ಬೇಕು ಅಂತ ಕೇಳ್ತೇನೆ. ಫಾತಿಮತ್ ಸಹಲಾ. ನಾಫಿಯಾ
ಅವಳು ಹುಡುಗಿ ಬೆಳ್ತಂಗಡಿಯಿಂದ ಬರಬೇಕಿತ್ತು ಈ ಕಾರ್ಯಕ್ರಮಕ್ಕೆ, ಅದಕ್ಕಾಗಿ ಅವಳಿಗೆ ಬರಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಉಳಿದವರೆಲ್ಲ ನಾವು ಪಡ್ಕೊಂಡಿದ್ದೇವೆ. ಎಲ್ಲರಿಗೂ ಅಭಿನಂದನೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಾನು ಇಬ್ಬರಿಗೆ ಪ್ರಾಮಿಸ್ ಮಾಡಿ ಕರೆದದ್ದು, ಸರ್ ನಿಮ್ಮನ್ನು 2:30 ಗಂಟೆಗೆ ಬಿಡ್ತೇನೆ ಅಂತೇಳಿ ನಮ್ಮ ಚೀಫ್ ಆಫೀಸರ್. ಯಾಕಂದರೆ AC ನಮ್ಮ ಶಾಲೆಯ ಸಂಚಾಲಕರಾದಂಥ ಇಸ್ಮಾಯಿಲ್ ಹಾಜಬ್ಬರ್ ಅವರು ಪ್ರಸಕ್ತ ಸಾಲಿನಲ್ಲಿ ಹಜ್ಜಿಗೆ ಹೋಗಿ ಬಂದಿದ್ದಾರೆ. ಬಹಳಷ್ಟು ಸಂತೋಷದಾಯಕವಾದಂಥ ವಿಚಾರ. ಹಜ್ಜಿಗೆ ಕುಟುಂಬ ಸಮೇತ ಹೋಗಿ ಬಂದಿದ್ದಾರೆ. ಅವರನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಏರ್ಪೋರ್ಟಿಗೆ ಹೋಗಬೇಕಿತ್ತು. ಆದರೆ ಅನಿವಾರ್ಯ ಕಾರಣ ಅಲ್ಲಿಯೂ ನಮಗೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತೊಂದು ಉತ್ತಮವಾದಂಥ ವೇದಿಕೆ ನಮ್ಮಲ್ಲಿದೆ. ಇವರನ್ನು ಹಾಜಿ ಮೊಹಮ್ಮದ್ ತ್ವಾಹಾ ಝೈನುದ್ದೀನ್ ರವರು ಇವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು. ಝೈನುದ್ದೀನ್ ಹಾಜಿ ಅವರು ಅವರಿಗೊಂದು ಶಾಲನ್ನು ಹಾಕಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಈಗ ನಮ್ಮ ಕಮಿಷನರ್ ಸಂತೋಷ್ ಸರ್ ಅವರು ನಿಮ್ಮನ್ನು ವಿಶ್ ಮಾಡ್ತಾರೆ. ಈ ಒಂದು ಸುಂದರ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಒಂದೇ ಬಾರಿಗೆ ಇಟ್ಕೊಂಡಿದ್ದೀರಿ. ಒಂದು ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಇಲ್ಲಿ ಬರಬೇಕಾದ್ರೇ ಆಚರಣೆ ಮಾಡಿ ಮತ್ತೆ ಬಂದ್ವಿ. ಅದಲ್ಲದೆ ವಿದ್ಯಾರ್ಥಿಗಳ ಸರ್ಕಾರ ಹಾಗೂ ಪ್ರತಿಭಾ ಪುರಸ್ಕಾರ, ಹೀಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಸಾರ್ವಜನಿಕರೇ ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಈ ಒಂದು ಶಾಲೆಯಲ್ಲಿ ನೋಡುವಾಗ ನನಗೆ ನನ್ನ ಶಾಲಾ ದಿನಗಳು ಕೂಡ ನೆನಪಿಗೆ ಬರ್ತದೆ. ಯಾಕಂದರೆ ನಾನು ಕೂಡ ಇದೇ ಥರ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಹಂತಕ್ಕೆ ಇಲ್ಲಿ ಬಂದು ನಾನು ಇವಾಗ ಉದ್ಯೋಗ ನಡೆಸಿ ಕೆಲಸ ಮಾಡ್ತಾಯಿದ್ದೇನೆ. ಈ ಒಂದು ಶಿಕ್ಷಣ ಅನ್ನೋದು ಭಾಳ ಮಹತ್ವದ್ದು. ಶಿಕ್ಷಣ ಇರೋದರಿಂದ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು. ಆದ್ದರಿಂದ ಈ ಸೈಯದ್ ಮದನಿ ಸಂಸ್ಥೆಗಳು ಏನಿದೆ, ಇಲ್ಲಿ ನಾನು ಉಳ್ಳಾಲಕ್ಕೆ ಬಂದ ನಂತರ ಸೈಯದ್ ಮದನಿ ಸಂಸ್ಥೆ ವತಿಯಿಂದ ಹಲವಾರು ಶಾಲಾ ಇರೋದುಗಳು ನಾನು ಗಮನಿಸಿದ್ದೇನೆ. ಮತ್ತು ಬಹಳ ಇಲ್ಲಿ ಮಕ್ಕಳು ಕೂಡ ಒಳ್ಳೊಳ್ಳೆ SSLCಯಲ್ಲಿ ಇರ್ಬೋದು, ಬೇರೆ ಉನ್ನತ ವ್ಯಾಸಂಗದಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದ್ದನ್ನು ಕೂಡ ನಾನು ಕೇಳಿದ್ದೀನಿ. ಹಾಗೆಯೇ ಒಂದು ವನ ಮಹೋತ್ಸವದ ಬಗ್ಗೆ ಮಾತಾಡಬೇಕಂದ್ರೆ ಪ್ರಕೃತಿ ಉಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ. ಪ್ರಕೃತಿಯನ್ನು ನಾವು ಎಷ್ಟು ಉಳಿಸ್ಕೊಳ್ತೀವೋ ನಮ್ಮ ಮುಂದಿನ ಪೀಳಿಗೆಗೆ ಅದು ನಮ್ಮನ್ನು ರಕ್ಷಿಸ್ತದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಎಲ್ಲ ಮಕ್ಕಳು ಕೂಡ ನಮ್ಮ ಪ್ರಕೃತಿ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡೆದುಕೊಂಡು ಈ ಶಿಕ್ಷಣದಲ್ಲಿ ನಾವು ಒಂದು ಅಗತ್ಯ ವಿಷಯವಾಗಿ ನಾವು ಅದನ್ನು ಪರಿಗಣಿಸಬೇಕು. ಹಾಗೆಯೇ ಇಲ್ಲಿ ನೀವೇನು ನಮ್ಮ ಮಕ್ಕಳನ್ನೆಲ್ಲ ನೋಡುವಾಗ ಶಾಲಾ ಸಂಸತ್ತು ಅಂದರೆ ಸರ್ಕಾರ ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಶಿಕ್ಷಕರು ಭಾಳ ವಿಸ್ತಾರವಾಗಿ ಆ ಮಕ್ಕಳಿಗೆ ಕೆಲವೊಂದು ಸಚಿವ ಸ್ಥಾನಗಳನ್ನು ನೀಡೋದ್ರ ಮುಖಾಂತರ ಮತ್ತು ಪ್ರಮಾಣ ವಚನ ನೀಡೋದ್ರ ಮುಖಾಂತರ ಅವರಿಗೆ ಈಗಲೇ ಜೀವನದ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ನಾನು ಶಿಕ್ಷಕರ ವೃಂದವನ್ನು ಅಭಿನಂದಿಸ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ MK ಮಂಜುರೆಡ್ಡಿ ಸರ್ ಅವರಿಗೂ ಹಾಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೊಂದಿಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ AC ಮೇಡಮ್ ಬಂದರಿಗೆ ನಮ್ಮನ್ನೆಲ್ಲ ಮೇಲೆ ಕೆಳಗೆ ಮಾಡ್ತಾರೆ ಸರ್. ಆಯಿತು, ಥ್ಯಾಂಕ್ ಯು ಸರ್. ಹಾಗೆಯೇ ನಮ್ಮ ಗ್ರೇಸಿ ಮೇಡಮ್ ಅವರು ನಮ್ಮ ಹತ್ರ ಇದ್ದಾರೆ. ಅವರು ಸಹ ಈಗ ಒಂದು ಮೀಟಿಂಗಿಗೆ ಹೋಗಬೇಕು. ಆದ ಕಾರಣ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತೇವೆ. ವೇದಿಕೆಯಲ್ಲಿರುವ ಎಲ್ಲ ಉಪಸ್ಥಿತರಿರುವ ಗಣ್ಯರಿಗೂ, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪರವಾಗಿ ವಂದನೆಗಳು. ಇಂದು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನನಗೆ ತುಂಬ ಸಂತೋಷವಾಗಿದೆ. ಫಸ್ಟ್ ಆಫ್ ಆಲ್ 100% ರಿಸಲ್ಟ್ ತಂದ ಈ ವಿದ್ಯಾಸಂಸ್ಥೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಒಬ್ಬ ವಿದ್ಯಾರ್ಥಿ ಒಂದು ಗಿಡ ಎಂಬ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬರೂ ಒಂದು ಗಿಡವನ್ನು ನೆಟ್ಟು ಅದನ್ನು ಮರವಾಗುವವರೆಗೆ ಪ್ರೀತಿಯಿಂದ ಪೋಷಿಸಬೇಕು. ಮರಗಳು ನಮಗೆ ಶುದ್ಧ ಗಾಳಿ, ನೆರಳು, ಹಣ್ಣು,
ಮಳೆ ಹಾಗೂ ಆರೋಗ್ಯಕರ ಪರಿಸರವನ್ನು ನೀಡುತ್ತವೆ. ನಾವು ಇಂದು ನೆಡುವ ಗಿಡಗಳು ಮುಂದಿನ ಪೀಳಿಗೆಗೆ ಅಮೂಲ್ಯವಾದ ಕೊಡುಗೆಯಾಗುತ್ತೆ. ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನೆಟ್ಟಿದ್ದಾರೆ, ಆದರೆ ತಾವು ಎಲ್ಲ ವಿದ್ಯಾರ್ಥಿಗಳು ಒಂದು ಗಿಡವನ್ನು ನೀವು ನೆಟ್ಟು ಪೋಷಿಸಬೇಕು. ಮಾಡ್ತೀರಾ? ಎಲ್ಲ ಒಂದು ಗಿಡ. ಪ್ರೀತಿಯ ಮಕ್ಕಳೇ, ಪರಿಸರವನ್ನು ಉಳಿಸುವುದು ಎಷ್ಟು ಮುಖ್ಯವೋ ಹಣದ ಮೌಲ್ಯವನ್ನು ಅರಿತು ಉಳಿತಾಯ ಮಾಡೋದು ಅಷ್ಟೇ ಮುಖ್ಯ. ನಾನು ಬ್ಯಾಂಕಿಂದ ಬಂದಿರೋದ್ರಿಂದ ಒಂದೆರಡು ಮಾತುಗಳನ್ನು ಆ ಬಗ್ಗೆನೂ ಹೇಳ್ತೇನೆ. ಪ್ರತಿದಿನ ಸ್ವಲ್ಪವಾದರೂ ಉಳಿತಾಯ ಮಾಡುವ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕು. ದಿನಕ್ಕೆ 1 ರೂಪಾಯಿ ಉಳಿತಾಯ ಮಾಡಿ, ಅದು ನಿಮ್ಮ ಮುಂದಿನ ಯೋಜನೆಗೆ, ನಿಮ್ಮ ಅಭಿಲಾಷೆ ಏನಿರುತ್ತೋ ಅದು ನೀವು ಪೂರೈಸಲಿಕ್ಕೆ ಪೂರಕವಾಗಿರುತ್ತದೆ. ಒಂದು ವಿದ್ಯಾರ್ಥಿ, 1 ಗಿಡ, 1 ರೂಪಾಯಿ, ಹಾಗೂ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಈ ಅವಕಾಶ ಮಾಡಿಕೊಟ್ಟ ಮುಖ್ಯೋಪಾಧ್ಯಾಯರಿಗೆ ತುಂಬು ಹೃದಯದ ಧನ್ಯವಾದ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಇನ್ನೂ ಅದೇ ಹೆಡ್ ಆಫೀಸಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ನಮ್ಮ ಶಾಲೆಗೆ ಸಹಾಯ ಮಾಡುವಂತೆ ಭಗವಂತನು ಅನುಗ್ರಹಿಸಲಿ ಎಂದು ಕೇಳಿಕೊಂಡು ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವಿಜಯ ಕರ್ನಾಟಕ ಪತ್ರಿಕೆಯವರು ಒಂದು ಕಾಂಪಿಟೇಷನ್ ಅನ್ನು ಮಾಡಿದ್ರು. ಆ ಕಾಂಪಿಟೇಷನ್ನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನು. ಆ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಆ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಮೊಹಮ್ಮದ್ ಫಹಾದ್, MM ರಿಲ್ವಾನ್, ಆಯಿಷಾ ಫಿದಾ, ಹಸ್ನಾ ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ UT ಫರೀದ್ರವರು ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ. ಸೈಯದ್ ಮದನಿ ಕನ್ನಡ ಶಾಲೆಯ ವನ ಮಹೋತ್ಸವ ಮತ್ತು ಮಂತ್ರಿ ಮಂಡಲದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ನನ್ನ ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ನಮಸ್ಕಾರಗಳು. ಹೇಗಿದ್ದೀರಲ್ಲ? ಅತ್ಯಂತ ಸಂತೋಷವಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಿಜವಾಗಿ ಹೇಳ್ಬೇಕಂದ್ರೆ ನಾನು ಕೂಡ ಒಂದು ವಿದ್ಯಾರ್ಥಿ. ವ್ಯತ್ಯಾಸ ಏನಂದರೆ ನಾನು ಲಾ ಮಾಡ್ತಾ ಇದ್ದೇನೆ, ನೀವು ಸ್ಕೂಲಲ್ಲಿ ಇದ್ದೀರ. ಆದರೆ ನನಗೆ ಒಂದು ಆಪ್ಷನ್ ಇದ್ದರೆ ನಾನು ಪುನಃ ಸ್ಕೂಲ್ಗೆ ಬರಬೇಕು ಅಂತ ಆಸೆ ಇದೆ. ಯಾಕೆಂತ ಹೇಳಿದರೆ ನಮ್ಮ ಸ್ಕೂಲ್ ಜೀವನವೇ ನಮ್ಮ ಬೆಸ್ಟ್ ಜೀವನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ 10ನೇ ಕ್ಲಾಸ್ವರೆಗೂ ಪ್ರೀತಿ, ವಿಶ್ವಾಸ, ಸೋದರತೆ, ನೀವು ಮಾಡುವ ಫ್ರೆಂಡ್ಸು, ಅದು ನಿಮಗೆ ಯಾವ ಡಿಗ್ರಿ ಕಾಲೇಜ್ ಆಗಿರಲಿ, PU ಕಾಲೇಜಲ್ಲಿ ಸಿಗಲಿಕ್ಕೆ ಕೂಡ ಸಾಧ್ಯವಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನೀವೆಲ್ಲರೂ ಸ್ಕೂಲಲ್ಲಿ ಇರುವಾಗ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಖುಷಿಯಾಗಿರಬೇಕು. ಮತ್ತು ಭಾಳ ಸಂತೋಷದ ಕ್ಷಣ ಏನಂದರೆ ಇವತ್ತು ಟೀಚರ್ಸ್, ಗುರುಗಳಿಗೆ ಸನ್ಮಾನ ಆಗುವಾಗ ಮಕ್ಕಳು ಭಾರಿ ಬೊಬ್ಬೆ ಹಾಕ್ಕೊಂಡಿದ್ದಾರೆ. ಅದು ಕೇವಲ ಬೊಬ್ಬೆ ಅಲ್ಲ, ಅದು ಮಕ್ಕಳಿಗಿರುವ ಪ್ರೀತಿಯು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಟೀಚರ್ ಮೇಲೆ. ಯಾಕೆಂತ ಹೇಳಿದರೆ ಅವ್ರು ಕೇವಲ ನಮ್ಮ ಶಾಲೆಯಲ್ಲಿ ಇರುವ ಗುರುಗಳು ಕೇವಲ ಒಂದು ಟೀಚರ್ ಅಂತಲ್ಲ, ನಮ್ಮ ತಂದೆ ತಾಯಿಗೆ ಯಾವ ಸ್ಥಾನ ಕೊಡ್ತೀವಿ ನಾವು ಜೀವನದಲ್ಲಿ, ಅದೇ ಸ್ಥಾನ ಅವ್ರಿಗೆ ಕೂಡ ಇದೆ. ಯಾಕೆಂತ ಹೇಳಿದರೆ ನಮ್ಮ ಅರ್ಧ ದಿನ ನಮ್ಮನ್ನು ನೋಡಿಕೊಳ್ಳುವುದೇ ಅವರು. ಒಂದು ಕ್ಲಾಸಲ್ಲಿ ಒಂದು 30 ಮಕ್ಕಳು ಇರ್ಬೋದು, ಆದರೆ ಕೂಡ ಎಲ್ಲರನ್ನು ಅವರ ಸ್ವಂತ ಮಕ್ಕಳ ಥರ ನೋಡಿ ಎಲ್ಲರಿಗೂ ಖುಷಿಯಾಗೋ ರೀತಿಯಲ್ಲಿ ಎಜುಕೇಷನ್ ಆಗಿರ್ಬೋದು, ಅವ್ರಿಗೇನು ನೋವಾಗಿದ್ದರೆ ಕೂಡ ಎಲ್ಲದಕ್ಕೆ ಕೂಡ ಒಂದು ಗುರು ಇರುತ್ತೆ ಆ ಕ್ಲಾಸಲ್ಲಿ. ಅದಕ್ಕೆ ಎಲ್ಲ ಟೀಚರ್ಸ್, ಇಲ್ಲಿ ಇರುವ ಎಲ್ಲ ಟೀಚರ್ಸ್ಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ವಿದ್ಯಾಸಂಸ್ಥೆ ನಡಿಬೇಕಾದ್ರೆ ಆದರೆ ಬೆನ್ನೆಲುಬಾಗಿ ನೀವುಗಳು. ಮತ್ತು ಇನ್ನೊಂದು ಖುಷಿಯ ವಿಚಾರ ಏನಂದರೆ ಇಲ್ಲಿ ಎಷ್ಟು ಹುಡುಗರು ಇದ್ದಾರೆ, ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಕೂಡ ಇದ್ದಾರೆ.
ಅದು ಒಂದು ದೊಡ್ಡ ವಿಷಯ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಜನ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಹೆಣ್ಮಕ್ಕಳಿಗೆ ಶಾಲೆ ಕಲಿಸುವುದಿಲ್ಲ, ಅವರೆಲ್ಲ ಬಂದು ಇಲ್ಲಿ ನೋಡಬೇಕು ಒಂದ್ಸತಿ, ಆವಾಗ ಅವ್ರಿಗೆ ಎಲ್ಲರೂ ಗೊತ್ತಾಗ್ಬೋದು ಅಂತ. ಮತ್ತು ಎಲ್ಲ ಮಂತ್ರಿಗಳಿದ್ರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಯ್ತಾ? ನೀವೆಲ್ಲ ಒಟ್ಟಿಗಾಗಿ ಕೆಲಸ ಮಾಡಬೇಕು, ಯಾರು ಗಲಾಟೆ ಏನು ಮಾಡಬಾರ್ದು. ಚೀಫ್ ಮಿನಿಸ್ಟರ್ ಎಲ್ಲಿದ್ದಾರೆ? ನಿಮ್ಮ ಜವಾಬ್ದಾರಿ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕಾಯ್ತಾ ನಿಮ್ಮ ಅಡಿಯಲ್ಲಿ. ಒಂದು ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗಲ್ಲ, ತುಂಬ ಹಿರಿಯವರಿದ್ದಾರೆ ಇಲ್ಲಿ ವೇದಿಕೆಯಲ್ಲಿ, ಅವರ ಸಂದೇಶ ಕೇಳಲಿಕ್ಕೆ ನೀವೆಲ್ಲ ಕೂರಿದಿರಲ್ಲಿ. ಮತ್ತು ನನಗೆ ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಹಳಷ್ಟು ಸಮಯ ಕಡಿಮೆ ಇದೆ, ಯಾಕೆಂದರೆ ಬಾಂಗಿಗೆ ಆಗುವಂಥ ಸಮಯ ಆಯಿತು. ಈ ರೀತಿಯ ನಮ್ಮೊಟ್ಟಿಗೆ ಮಾಧವ್ ಉಳ್ಳಾಲ್ರವರಿದ್ದಾರೆ, ಅವರು ಒಂದೆರಡು ಮಾತಾಡಬೇಕು. ಆ ಗಿಡಗಳನ್ನು ಸ್ವಲ್ಪ ನಮಗೆ ಕೊಡುವಲ್ಲಿ ಮತ್ತು ಅದನ್ನು ನೋಡುವಲ್ಲಿ, ಮತ್ತು ನಾವೊಂದು ಕೈತೋಟ ಮಾಡಬೇಕಾದ ತರಕಾರಿ ತೋಟ ಮಾಡಬೇಕು ಅಂತ ಹೇಳ್ತೀವಿ, ಅದಕ್ಕೆ ನಿಮ್ಮ ಸಹಕಾರ ಸಂಪೂರ್ಣ ನಮಗೆ ಕೊಡಬೇಕು ಅಂತ ಕೇಳಿಕೊಳ್ತೇನೆ ಸರ್. ಬನ್ನಿ. ಎಲ್ರಿಗೂ ನಮಸ್ತೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು, ನಾನಿದು ಈ ಶಾಲೆಗೆ ಬರುವುದು 2ನೇ ಸಲ. ನಾನು ಪ್ರಕೃತಿಯ ಬಗ್ಗೆನೇ ಒಂದು 2 ಮಾತು ಮಕ್ಕಳಿಗೆ ಹೇಳ್ತೇನೆ. ಇವತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ನಡೆಯಿತು, ಭಾಳ ಖುಷಿಯ ವಿಚಾರ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದಾಯಕ ವಿಚಾರ. ನಾವು ದಾರೆಹುಳಿಯನ್ನು ನೋಡಿದ್ದೀರಲ್ಲ, ದಾರೆಹುಳಿಯ ಮರ, ದಾರೆಹುಳಿ ಗೊತ್ತಾಯ್ತಾ? ಕರಂಬೋಲ ಗೊತ್ತುಂಟಲ್ಲ, ಸ್ಟಾರ್ ಫ್ರೂಟ್. ಅದರ ಬೀಜವನ್ನು ಯಾವ ಹಕ್ಕಿ ತಿಂತದೆ? ಯಾವ ಹಕ್ಕಿ ಬದುಕಬೇಕಿದ್ರೆ ಆ ಮರ ಬೇಕು. ನಾನು ಹೇಳ್ತೇನೆ, ನೀವು ನಾಳೆಯಿಂದ ಯಾರಾದರೂ ಮನೆಯಲ್ಲಿ ಕೇಳಿದರೆ ಒಂದು ದಾರೆಹುಳಿಯ ಗಿಡವನ್ನು ತಂದು ಕೊಡಿ ಅಂತ ಹೇಳಬೇಕು. ಆ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಡಬೇಕು. ಆ ಗಿಡದಲ್ಲಿ ಆಗಿರತಕ್ಕಂಥ ಒಂದು ದಾರೆಹುಳಿಯಲ್ಲಿ ಹೊರಗಿನ ಪಲ್ಪನ್ನೆಲ್ಲ ಕೆಳಗೆ ಹಾಕ್ತದೆ, ಒಳಗಿನ ಬೀಜವನ್ನು ತಿಂದು ಬದುಕುವಂಥ ಒಂದು ಪಕ್ಷಿ ಇದ್ದರೆ ಅದು ಗಿಳಿ. ಗಿಳಿ ದಾರೆಹುಳಿಯ ಮರವನ್ನು ಹುಡುಕಿಕೊಂಡು ಹೋಗುತ್ತೆ, ಅದರಲ್ಲಿ ಆದ ಹಣ್ಣನ್ನು ನೋಡಿ ಅದರ ಹಣ್ಣಿನ ಹೊರಗಿನ ಭಾಗವನ್ನು ಎಲ್ಲ ಕೆಳಗೆ ಹಾಕ್ತದೆ, ಒಳಗಿನ ಬೀಜವನ್ನು ಮಾತ್ರ ತಿಂದು ಬದುಕುವಂಥದ್ದು. ನೋಡಿ, ಒಂದು ಪಕ್ಷಿ ಬದುಕಬೇಕಿದ್ರೆ ನಾವು ಆ ಗಿಡವನ್ನು ನೆಟ್ಟು ಮರವನ್ನಾಗಿ ಮಾಡಬೇಕು. ಅದರ ಜೀವನ ಇರುವುದೇ ಅದರಲ್ಲಿ. ನಾವು ಹೋಟೆಲಿಗೆ ಹೋದರೆ ನಾವು ಮನುಷ್ಯರೇನು ಮಾಡ್ತೇವೆ? ಇಡ್ಲಿ ಇಲ್ಲದಿದ್ದರೆ ಏನು ತಿಂತೇವೆ? ಗೋಳಿ ಬಜ್ಜಿ ತಿಂತೇವೆ. ಗೋಳಿ ಬಜ್ಜಿ ಇಲ್ಲ ಅಂದರೆ ಏನು ಮಾಡ್ತೇವೆ? ಅಂಬಡೆ ಕೊಡಿ ಅಂತ ಹೇಳ್ತೇವೆ. ಆದರೆ ಪಕ್ಷಿ ಹಾಗೆ ಆಗುವುದಿಲ್ಲ. ಅದರ ಬೀಜವನ್ನೇ ತಿಂದು ಬದುಕುವಂಥ ಪಕ್ಷಿಗಳು, ಪ್ರಾಣಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯಲ್ಲಿ ಇವೆ. ಅದನ್ನು ಬದುಕೋದಕ್ಕೆ ನಾವು ಅದಕ್ಕೆ ಏನು ಮಾಡಬೇಕು? ಅದರದ್ದೇ ಆದಂಥ ಗಿಡವನ್ನು ನೆಟ್ಟು ಸಾಕಿ ಫಲ ಬರುವಂತೆ ಮಾಡಬೇಕು. ಇನ್ನೂ ಒಂದು ವಿಶೇಷವಾದ ಗಿಡ ಇದೆ, ರೋಹಿತಕ ಅನ್ನುವಂಥ ಒಂದು ಮರ ಇದೆ ನೋಡಿ. ಅದರಲ್ಲಿ ಬರತಕ್ಕಂಥ ಒಂದು ಪಕ್ಷಿ ಇದೆ. ಆ ಪಕ್ಷಿ ಅತ್ಯಂತ ಚಂದ ಇದೆ ನೋಡಲಿಕ್ಕೆ, ಹಾರ್ನ್ಬಿಲ್. ಹಾರ್ನ್ಬಿಲ್ಲನ್ನು ನೀವು ಟಿ ವಿಲಿ ಅಥವಾ ಮೊಬೈಲಲ್ಲಿ ನೋಡಿರ್ಬೋದು. ಭಾಳ ಚಂದ ಇದೆ, ಕೊಕ್ಕು ದೊಡ್ಡದಿದೆ. ಆ ಕೊಕ್ಕಿನ ಒಳಗಡೆ ಬೀಜವನ್ನು ಸಂಗ್ರಹ ಮಾಡ್ತದೆ. ರೋಹಿತಕ ಅನ್ನುವಂಥ ಮರವನ್ನು ಯಾರೂ ನೆಡುವುದಿಲ್ಲ ಮತ್ತು ಅದರಿಂದ ಯಾರಿಗೂ ಲಾಭ ಇಲ್ಲ. ಆದರೆ ಆ ಮರದಿಂದ ಆಗಿರತಕ್ಕಂಥ ಹಣ್ಣು ಆ ಪಕ್ಷಿಗಳಿಗೆ ಆಹಾರ. ನೋಡಿ, ಆ ಮರದಿಂದ ಆಗುವಂಥ ಹಣ್ಣನ್ನು ತಿಂದು ಬದುಕುವಂಥ ಒಂದು ಪಕ್ಷಿ ಉಂಟು ಅಂತ ಹೇಳಿದರೆ ಆ ಮರವನ್ನು, ಆ ಗಿಡವನ್ನು ನೆಟ್ಟು ಮರವನ್ನಾಗಿ ಮಾಡಿದರೆ ಆ ಪಕ್ಷಿ ಉಳಿತದೆ. ದಾಂಡೇಲಿ ಯಲ್ಲಾಪುರದಂಥ ಜಾಗದಲ್ಲಿ ಈ ಪಕ್ಷಿ ಇದೆ. ಆ ಪಕ್ಷಿಯ ಮೈಬಣ್ಣ ಬಹಳ ಸುಂದರವಾಗಿರುವಂಥದ್ದು. ಅದಕ್ಕೆ ಇನ್ನೊಂದು ಹೆಸರಿದೆ, ಅದು ಕಾಡಿನ ವಿಸ್ತಾರ ಕಾಣುವಂಥದ್ದು. ಅದು ಕೊಕ್ಕಿನ ಮೂಲಕ ಎಲ್ಲ ಬೀಜಗಳನ್ನು ಸಂಗ್ರಹ ಮಾಡಿ ಕಾಡಲ್ಲಿ ವಿಸ್ತಾರವಾಗಿ ಹರಡುತ್ತೆ. ಅಲ್ಲಿ ಬೀಜ ಬಿದ್ದು ಗಿಡ ಆಗಿ ಮರವಾಗಿ ಬೆಳೆಯುತ್ತದೆ. ಮಕ್ಕಳೇ, ನಾನು ನಿಮಗೆ ಹೆಚ್ಚು ಮಾತಾಡೋದಿಲ್ಲ. ಇವತ್ತೊಂದು ಜಂಬು ನೇರಳೆ ಗಿಡವನ್ನು ನೆಟ್ಟಿದ್ದೇವೆ. ಆ ಜಂಬು ನೇರಳೆ ಗಿಡ 1.5 ವರ್ಷದಲ್ಲಿ ಫಲ ಕೊಡ್ತದೆ. ನಮ್ಮ KMK ಮಂಜಿನಾಡಿಯವರು ನಮಗೆ ಭಾಳ ಆತ್ಮೀಯರು. ಅವರು ನಮ್ಮ ಉಳ್ಳಾಲ ರಾಣಿ ಹಬ್ಬಕ್ಕ ಸಮಿತಿಯಲ್ಲಿ ಕೂಡ ನಮಗೆ ಭಾಳ ಮುಂಚೂಣಿಯಲ್ಲಿದ್ದು ಕೆಲಸವನ್ನು ಮಾಡತಕ್ಕಂಥವ್ರು. ನನಗೆ ಈ ಸಂಸ್ಥೆಯ 2 ಜನ ಬಹಳ ಮಲಾರ್ ಮತ್ತು KMK ಅವರು ನನಗೆ ಭಾಳ ಪ್ರೀತಿ ಕೊಟ್ಟವರು.
ಎಲ್ಲ ಶಾಲೆಗೆ ನಮ್ಮ ಇನ್ಸ್ಟಿಟ್ಯೂಷನ್ನ ಟಿಪ್ಪು ಸುಲ್ತಾನ್ ITI ಇರ್ಬೋದು, ಕೋಟೆಪುರದಲ್ಲಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಇರ್ಬೋದು, ಎಲ್ಲ ಶಾಲೆಗಳಿಗೆ ನನ್ನನ್ನು ಕರೆದು ಒಂದೆರಡು ಮಾತು ನಮಗೆ ಮಕ್ಕಳಿಗೆ ಹೇಳಬೇಕು ಅನ್ನೋಂಥದ್ದನ್ನು ಹೇಳಿದವರು. ಇವತ್ತು ಆ 2 ಗಿಡ, ಒಂದು ಗಿಡವನ್ನು ಈಗಾಗಲೇ ನೆಟ್ಟಿದ್ದೇವೆ, ಇನ್ನೊಂದು ಗಿಡ ನೆಡಲಿಕ್ಕಿದೆ. 1.5 ವರ್ಷದಲ್ಲಿ ಫಲ ಬರುತ್ತೆ, 100 ಕಾಯಿಗಳು ನಿಮಗೆ ಸಿಗ್ತದೆ. ಮುಂದಿನ ದಿನದಲ್ಲಿ ನೀವು ಪ್ರೀತಿ ಎಂಬ ನೀರನ್ನು ಅದಕ್ಕೆ ಕೊಟ್ಟರೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಈ ಸಂಸ್ಥೆಯ ಎಲ್ಲ ನನ್ನ ಪದಾಧಿಕಾರಿಗಳು ಕೂಡ ನಾನು ತುಂಬ ಆಭಾರಿ. ಯಾಕಂತೇಳಿದರೆ ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಜೋಡಣೆ ಮಾಡಿಕೊಂಡು ಪ್ರಕೃತಿಯ 1-2 ಮಾತನ್ನು ಮಕ್ಕಳಿಗೆ ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆ ಎಲ್ರಿಗೂ ಆಭಾರಿ ಆಗ್ತಾ ನಿಮ್ಮನ್ನು ವಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. 2 ಪಕ್ಷಿಗಳ ಕಥೆಯನ್ನು ಹೇಳಿದರು. ಆ 2 ಪಕ್ಷಿಗಳ ಕಥೆಯನ್ನು ಹೇಳಿ ಅದು ಪರೋಪಕಾರಿ, ಗಿಡಗಳನ್ನು ಬೀಜವನ್ನು ಹಾಕಿ ಬೆಳೆಸ್ತದೆ ಅಂತೇಳಿ, ಗಿಡಗಳನ್ನು ಅದು ತನ್ನ ಕೊಕ್ಕಿನಿಂದ ಗಿಡಗಳನ್ನು ಹಾಕಿ ಅದರಿಂದ ಪುನಃ ಫಲ ಬಂದಾಗ ನಮಗೆ ಜೀವಿಸಲಿಕ್ಕೆ ಆಗ್ತದೆ ಅಂತ. ಅದೇ ಗುಣವನ್ನು ಹೊಂದಿದವರು ಮಾಧವರವರು. ಎಲ್ಲೆಲ್ಲ ಗಿಡಗಳಿವೆಯೋ ಆ ಗಿಡಗಳನ್ನೆಲ್ಲ ತಂದು ಮಾರ್ಗದ ಬದಿಯಲ್ಲಿ ನೆಡ್ತಾರೆ. ಯಾಕೆ ನೆಡ್ತಾರೆ ಅಂತ ಹೇಳಿದರೆ ನಾಳೆ ನಮಗೆ ಒಂದು ನೆರಳು ಸಿಗಬೇಕು ಎಂಬಂಥ ಉದ್ದೇಶದಿಂದ. ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಮೋಹನ್ ಸರ್ ಅವರು 1-2 ಮಾತಾಡಬೇಕು ಅಂತ ಕೇಳಿ ಉಪಸ್ಥಿತರಂತಹ ಎಲ್ಲ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ಹಲವಾರು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆಯಿತು. ಮೊತ್ತ ಮೊದಲಿಗೆ ವನ ಮಹೋತ್ಸವ. ನಿಮಗೆ ಈಗಾಗಲೇ ಶಾಲೆಯಲ್ಲಿ ಶಿಕ್ಷಕರು ಹೇಳಿರ್ಬೋದು, ಒಂದು ತನ್ನ ಅಮ್ಮನ ಒಟ್ಟಿಗೆ ಒಂದು ಗಿಡ ನೆಟ್ಟು ಅದರ ಫೋಟೋವನ್ನು ಶಾಲಾ ಶಿಕ್ಷಕರಿಗೆ ಕಳಿಸಬೇಕು ಅಂತೇಳಿ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ಹಮ್ಮಿಕೊಂಡಿದೆ. ಶಾಲೆಯಲ್ಲಿ ಜಾಗ ಇಲ್ಲ ಅಥವಾ ಅಂಥ ಸಮಸ್ಯೆಗಳು ಇರುವ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಗಿಡವನ್ನು ನಿಮ್ಮ ಅಮ್ಮನೊಟ್ಟಿಗೆ ನೆಟ್ಟು ಆ ಫೋಟೋವನ್ನು ನಮಗೆ ಕಳಿಸಿ ಅದರ ಸಂಖ್ಯೆಯ ಆಧಾರದ ಮೇಲೆ ಶಾಲೆಗೆ ಒಂದು ಸರ್ಟಿಫಿಕೇಟ್ ಕೂಡ ಬರ್ತದೆ. ಅಂಥ ಒಂದು ಇದನ್ನು ನೀವು ಪಡೀಲಿಕ್ಕೆ ನೀವೆಲ್ಲರ ಸಹಕಾರ ಅಗತ್ಯ. ಒಂದು ಗಿಡವನ್ನು ನೆಟ್ಟು ಅದನ್ನು ಬೆಳೆಸಬೇಕು. ಕೇವಲ ಗಿಡ ನಾವು ಎಷ್ಟು ನೆಡ್ತೇವೆ, ಆದರೆ ನೆಟ್ಟ ಗಿಡ ಬೆಳಿಬೇಕು, ಬದುಕಬೇಕು, ಅದು ಬಹಳ ಮುಖ್ಯ. ಕೇವಲ ಹೆಸರಿಗಾಗಿ ವನ ಮಹೋತ್ಸವ ಮಾಡಿ ಅದು ಒಣ ಮಹೋತ್ಸವ ಆಗಬಾರ್ದು. ಅದು ದಿನಾಲೂ ಅದಕ್ಕೆ ನೀರೆಲ್ಲ ಹಾಕಿ ಅದನ್ನು ಬೆಳೆಸುವಂಥ ಗುಣ ನಮ್ಮಲ್ಲಿ ಇರಬೇಕು. ಮಕ್ಕಳೇ, ನಿಮ್ಮ ಶಾಲೆಯಲ್ಲಿ ನೆಟ್ಟಿರುವಂಥ ಗಿಡ ಅಥವಾ ನಿಮ್ಮ ಮನೆಯಲ್ಲಿ ನೆಟ್ಟಿರುವಂಥ ನೀವು ಬೆಳೆಸಿದಂಥ ಗಿಡ ಅದನ್ನು ಚೆನ್ನಾಗಿ ನೋಡಿ. ನಾವು ಯಾವಾಗಲೂ ಗಿಡವನ್ನು ಪ್ರೀತಿಸಿದರೆ ಅಲ್ಲಿರುವಂಥ ಸಂತೋಷ ಬೇರೆ ಇರ್ತದೆ. ಹಾಗಾಗಿ ಯಾವಾಗಲೂ ನಾವು ಆ ಗಿಡದ ಒಟ್ಟಿಗೆ ಒಂದು ಸಂಪರ್ಕ ಇದ್ದರೆ ಆ ಗಿಡ ಕೂಡ ಚೆನ್ನಾಗಿ ಬೆಳೀತದೆ. ಅದಕ್ಕೂ ಕೂಡ ನಮ್ಮ ಸಾನ್ನಿಧ್ಯ ಬಹಳ ಅತ್ಯಗತ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಎರಡನೇದಾಗಿ ಮಂತ್ರಿಗಳ ಒಂದು ಪ್ರಮಾಣ ವಚನ ಆಯಿತು. ಮಕ್ಕಳು ಪ್ರಮಾಣ ವಚನ ಸ್ವೀಕರಿಸಿ ಮಂತ್ರಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆ ಜವಾಬ್ದಾರಿ ಏನು ಎಂಬುದು ನಿಮಗೆ ತಿಳಿದಿಲ್ಲದಿದ್ದರೆ ನಿಮ್ಮ ಶಿಕ್ಷಕರೊಂದಿಗೆ ತಿಳಿದುಕೊಂಡು ಅದರ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ಒಂದು ಆಹಾರ ಮಂತ್ರಿ ಅಂದರೆ ಆಹಾರ ಖಾಲಿ ಹೆಸರಿಗೆ ಆಹಾರ ಮಂತ್ರಿ ಆಗಬಾರ್ದು. ಅಲ್ಲಿ ಬಿಸಿ ಊಟ ಕೊಡುವಾಗ ಅದರ ಜವಾಬ್ದಾರಿ, ಅದರ ಶುಚಿತ್ವ ಎಲ್ಲವನ್ನು ನಾವು ನೋಡಿಕೊಳ್ಬೇಕು. ಶಾಲೆಯಲ್ಲಿ ಶಿಕ್ಷಕರಿಗೆ ಬೆನ್ನೆಲುಬಾಗಿ ಆ ಸಂಘದ ಪದಾಧಿಕಾರಿಗಳು ಇರಬೇಕು. ಶಾಲೆಯ ಎಲ್ಲ ಮಕ್ಕಳಿಗೆ ಅವರು ಮಾರ್ಗದರ್ಶಕರಾಗಿರಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು, ವೇದಿಕೆಯಲ್ಲಿ ಇವತ್ತು ಸನ್ಮಾನ ಸಮಾರಂಭ ಮಾಡಿಕೊಂಡ್ರು, ವಿದ್ಯಾರ್ಥಿಗಳು ಗೌರವ ಪಡ್ಕೊಂಡ್ರು. ನೀವೆಲ್ಲರೂ ಗೌರವ ಪಡೀಲಿಕ್ಕೆ ಅರ್ಹರೇ. ನೀವು ಕೂಡ ಚೆನ್ನಾಗಿ ಕಲಿತು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಆದರ್ಶ ವಿದ್ಯಾರ್ಥಿಗಳಾದರೆ ನೀವು ಕೂಡ ನಾಳೆ ಆ ವೇದಿಕೆಯಲ್ಲಿದ್ದು ನಿಮ್ಮ ಒಂದು ಪದೋನ್ನತಿಯನ್ನು ನೀವು ತೋರಿಸ್ಬೋದು. ಹಾಗಾಗಿ ಈಗಲೇ ಚೆನ್ನಾಗಿ ಕಲಿಯಿರಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಆದರ್ಶ ವಿದ್ಯಾರ್ಥಿಗಳಾಗಿ ಇರಬೇಕು ಅಂತ ನನ್ನ ಆಸೆ. ಹಾಗಾಗಿ ಫಲಿತಾಂಶ 100% ಈ ಸಲವೂ ಬರಬೇಕು, ಇನ್ನು ಮುಂದೆಯೂ ಬರಬೇಕು. ಕನ್ನಡ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿರುವಂಥ ಮಕ್ಕಳು ನನ್ನ ಕ್ಲಸ್ಟರಲ್ಲಿ ಇದು ಒಂದೇ ಶಾಲೆ. ಕನ್ನಡ ಮಾಧ್ಯಮದ, ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ಬೋದು, ಆದರೆ ಕನ್ನಡ ಮಾಧ್ಯಮದಲ್ಲಿ ಒಂದು ಅನುದಾನಿತ ಶಾಲೆ. ಶಿಕ್ಷಕರ ಬೆರಳೆಣಿಕೆಯ ಶಿಕ್ಷಕರಿದ್ದರೂ ಕೂಡ ಒಂದು ಟ್ರಸ್ಟಿನ ಅಡಿಯಲ್ಲಿ ಇಷ್ಟು ಮಕ್ಕಳಿರುವಂಥ ಶಾಲೆ ನಿಜವಾಗಿ ಇದು ಒಂದೇ ಕನ್ನಡ ಹೆಚ್ಚಿರುವಂಥ ಮಕ್ಕಳು. ಹಾಗಾಗಿ ಇನ್ನೂ ಕೂಡ ಇದು
ಅಭಿವೃದ್ಧಿ ಆಗಬೇಕು. ಪ್ರತಿಯೊಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ನಡೆಸ್ತಾರೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಆದರೂ ನನ್ನನ್ನು ಕೂಡ ವೇದಿಕೆಯಲ್ಲಿ ಈಗ ಸಂತೋಷ ಸರ್ ಕರೀತಾರೆ. ಕರೆಯದಿದ್ದರೂ ಅವರ ಶಾಲೆಯಲ್ಲಿ ಅವರೊಂದು ಮಾರ್ಗದರ್ಶಕರಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ಮುಂದೆಯೂ ನಡೀಬೇಕು. ಎಲ್ಲ ಒಂದು ಮಾದರಿ ಶಾಲೆಯಾಗಿ ಈ ಶಾಲೆ ಬೆಳಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದರು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಹಾಜಿ ಮೊಹಮ್ಮದ್ ತ್ವಾಹರ್ ಅವರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಾರೆ. ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿರುವಂತಹ ಸೈಯದ್ ಮದನಿ ಉರ್ದು ಕಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇದರ ಅಧೀನದಲ್ಲಿಂದು ವನ ಮಹೋತ್ಸವ ಕಾರ್ಯಕ್ರಮ, ಮಂತ್ರಿಮಂಡಲದ ರಚನೆ ಹಾಗೂ 100% ತಂದುಕೊಟ್ಟಂತಹ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮ. ಭಾಳ ಸಂತೋಷವಾಗ್ತದೆ. ಯಾಕೆಂದರೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಯುಟಿ ಫರೀದ್ರವರ ಮೊಮ್ಮಗ ಯುಟಿ ಫರೀದ್, ಅದೇ ನನ್ನ ಸಹೋದರ ಮಹಾದೇವರವರು, ನಮ್ಮ ಶಿಕ್ಷಣಾಭಿವೃದ್ಧಿಯ ಮೋಹನ್ ಸರ್ ಅವರು, ಮತ್ತು ನಮ್ಮ ಹಿರಿಯರಾದ ಜೈನುದ್ದೀನವರು, ಮತ್ತು ನಮ್ಮ ಈಗಾಗಲೇ ಹಜ್ಜಿ ಕರ್ಮವನ್ನು ಮುಗಿಸಿ ಬಂದಂತಹ ಇಸ್ಮಾಯಿಲ್ ಹಾಜಿರವರು, ಇಬ್ಬಂ ಎಮ್ಮಚ್ಚಿನವರು, ಸುಕೂರ್ ಅವರು, ಮತ್ತು KMK ಮಂಜುನಾಥನವರು, ಮಾಧ್ಯಮ ಮಿತ್ರರಾದಂಥ ಆಸಿಫ್ ಮತ್ತು ಅನ್ಸಾರ್ ಅವರು, ಶಿಕ್ಷಕ ವೃಂದವರು ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಸೇರಿದಂತಹ 3 ಕಾರ್ಯಕ್ರಮ, ಅದರಲ್ಲಿ ಮೊದಲನೇ ಕಾರ್ಯಕ್ರಮ ವನ ಮಹೋತ್ಸವದ ಬಗ್ಗೆ ನಿಮಗೆ ತಿಳಿದಿರಬಹುದು. ಸರ್ಕಾರದ ಆದೇಶದಂತೆ ತಾಯಿಯ ಹೆಸರಿನಲ್ಲಿ 1 ಗಿಡವನ್ನು ಎಲ್ಲ ಮಕ್ಕಳು ನೆಟ್ಟು ಫೋಟೋವನ್ನು, ಆದರೆ ನಮ್ಮ KMK ಮಂಜನಾಡಿಯವರು ಯಾವುದಾದರೂ ಒಂದು ಕಾರ್ಯಕ್ರಮ ಮಾಡೋದಾದರೆ ಅದು ವಿಭಿನ್ನವಾಗಿರುತ್ತದೆ, ಎಲ್ಲ ಶಾಲೆಗಿಂತ ವಿಭಿನ್ನವಾಗಿದೆ. ಅದೇ ರೀತಿ ನಾವು ನಿಮಗೆ ಮತ್ತೆ ಒಂದು ಸಲಹೆಯನ್ನು ನೀಡ್ತೇನೆ. ನೀವು ಒಂದಲ್ಲ 2, ಏಕೆಂದರೆ ನಿಮ್ಮ ತಂದೆ ಹೆಸರಿನಲ್ಲಿ ಮತ್ತು ನಿಮ್ಮ ತಾಯಿ ಹೆಸರಿನಲ್ಲಿ 2 ಗಿಡವನ್ನು ನೆಡಬೇಕು. ನೀವು ನೆಡ್ತೀರಲ್ಲ, ನೆಟ್ಟು ನಮ್ಮ ಸರಿಗೆ ಫೋಟೋವನ್ನು ಕಳಿಸ್ತೀರಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ತಂದೆ ಮತ್ತು ತಾಯಿ ಇಬ್ಬರು ಮುಖ್ಯ ವ್ಯಕ್ತಿಗಳು. ಅವರನ್ನು ಯಾವತ್ತೂ ಯಾವ ಕಾರಣಕ್ಕೂ ನೀವು ಮರೆಯಬಾರದು. ಅದಕ್ಕಾಗಿ ನಾನು ಇವತ್ತು ನಿಮಗೆ ಸಲಹೆ ಕೊಡುತ್ತಿರೋದು, ನಿಮ್ಮ 2 ಹೆಸರಿನಲ್ಲಿ ನೀವು ನಡಬೇಕು, ನಿಮ್ಮ ತಂದೆ ಹೆಸರಿನಲ್ಲಿ ಮತ್ತು ತಾಯಿ ಹೆಸರಲ್ಲಿ. ಸಾಧ್ಯವಾದರೆ ನಿಮ್ಮ ಗುರುವಿನ ಹೆಸರಲ್ಲಿ ಕೂಡ ಒಂದು ನಡೆಯಬೇಕು. ಅದರಿಂದ ಆಗುವಂತಹ ಪರಿಸರವನ್ನು ನಾವು ನೋಡ್ತಿರುವಂಥ ಸುಂದರವಾದ ಪರಿಸರಕ್ಕೆ ಆ ಗಿಡ ಮರಗಳೇ ಕಾರಣ. ನಾವು ಸೇವಿಸುವಂತಹ ಆಮ್ಲಜನಕ, ನಾವು ಉಸಿರಾಡುವಂತಹ ವಾಯು ಅದರಿಂದಲೇ ಸಾಧ್ಯ. ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಬಹಳ ಹೊತ್ತಾಯಿತು, ಅದಾನಿಗೆ ಕೂಡ ಟೈಮ್ ಆಯಿತು. ಮಕ್ಕಳೇ, ನೀವು ಚೆನ್ನಾಗಿ ಕಲಿತು ನಿಮ್ಮೆಲ್ಲರ ಭವಿಷ್ಯವನ್ನು ರೂಪಿಸುವಲ್ಲಿ ನೀವು ನಿಮ್ಮ ಶಿಕ್ಷಕರಿಂದ ಬಹಳ ಸಲಹೆಯನ್ನು ಹೊಂದುತ್ತಾ, ನಮ್ಮ ಲಾಸ್ಟ್ ಇಯರ್ 100% ಬಂದಿದ್ದಾರೆ. ಅದರಲ್ಲಿ 12 ಮಕ್ಕಳು ಮಾತ್ರ ಉತ್ತಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಎಲ್ಲರೂ ಪಾಸಾಗಿದ್ದಾರೆ, ಕಂಗ್ರ್ಯಾಚುಲೇಷನ್. ಆದರೆ ಕೂಡ ನೀವು ಈ ವರ್ಷದ SLC ಪರೀಕ್ಷೆಯಲ್ಲಿ ನೀವು 100% ಮತ್ತು ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಬೇಕೆಂಬ ನಾನು ನಿಟ್ಟಿನಲ್ಲಿ ನಿಮ್ಮ ಹತ್ರ ಒಂದು ಪ್ರಾಮಿಸ್ ಮಾಡ್ತೇನೆ. ನಂತರ ನೀವು ಕೇಳಿದ್ದನ್ನು ನಾವು ಕೊಡ್ತೇವೆ. ನಮ್ಮ ಈ ತ್ರಿಮೂರ್ತಿಗಳಂತ ಹೇಳಿದ್ದಾರಲ್ಲ, ಅವರು ಈಗಾಗಲೇ ಮಾತಾಡಿದ್ದಾರೆ. ನಿಮ್ಮನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡೋಣ. ಯಾಕೆಂದರೆ 30 ವಿದ್ಯಾರ್ಥಿ ಆ SLC ಪರೀಕ್ಷೆಯಲ್ಲಿ ಕೂತರೆ ಆ 30 ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕರ್ತವ್ಯ ನಮ್ಮ ಮೂವರದು. ಅದಕ್ಕಾಗಿ ನೀವು ಕಷ್ಟಪಟ್ಟು ಓದಿ ಅದನ್ನು ನಿಭಾಯಿಸ್ತಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಪಾಸಾಗುವಂಥ 30 ಮಕ್ಕಳಿಗೆ ಸನ್ಮಾನ ಮಾಡುವಂಥ ಜವಾಬ್ದಾರಿಯನ್ನು 30 ತಗೊಂಡಿದ್ದಾರೆ. ನಾನು ಇವಳನ್ನು ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ಆ ಒಂದು ಏನು ಬೇಕು ಅಂತ ಹೇಳಿದರೆ ಕನಸು ಬೇಕು ಅಂತ. APJ ಅಬ್ದುಲ್ ಕಲಾಂ ರವರು ಅದನ್ನೇ ಹೇಳಿದ್ದಾರೆ, ಕನಸು ಕಾಣಬೇಕು ಅಂತ.
ಯಾವಾಗ ಕನಸು ಕಾಣಬೇಕು? ರಾತ್ರಿ ಕನಸು ಕಾಣುವುದಲ್ಲ. ರಾತ್ರಿ ಕನಸು ಮಾಡಿದ್ರೆ ಎಂತಾಗ್ತದೆ? ಮಂಚದಿಂದ ಕೆಳಗೆ ಬೀಳ್ತದೆ. ಹಗಲು ಕನಸು ಕಾಣಬೇಕು ಅಂತ. ಇವಳು ಈ ಮಗು ನೋಡಿ ಕೂಗ್ತಾ ಇದ್ದಾಳೆ, ಇವಳು ಹಗಲು ಕನಸು ಕಾಣ್ತಾ ಇದ್ದಾಳೆ. ನಾನು ಅಲ್ಲಿ ಬಂದು ನೋಡ್ತಾ ಇರುವಾಗ ಕೂಗ್ತಾ ಇದ್ದಾಳೆ. ಟೀಚರ್ ಹತ್ರ ಕೇಳಿದೆ, ಯಾಕೆ ಕೂಗುದು ಅಂತ ಕೇಳಿ ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತ. ಯಾಕಂದ್ರೆ ನಮ್ಮೊಂದು ಪ್ರೀತಿಯ ಹುಡುಗಿ ಅಲ್ಲಿ ನಮ್ಮಲ್ಲಿ ಡಿಸ್ಟಿಂಕ್ಷನ್ ಬಂದಂಥ 92% ಬಂದಂಥ ಸುಹಾ ಫಾತಿಮಳ ತಂಗಿ. ಅವಳು ಯಾಕೆ ಕೂಗಿದ್ದಾಳೆ ಹೇಳಿ ನೋಡು ನೀವು. ಯಾಕೆ ಕೂಗಿದಿರ್ಬೋದು? ಅವಳು ಕೂಗಿದ್ದು, ನನ್ನ ಅಕ್ಕ 92% ಪಡೆದಿದ್ದಾಳೆ ಸರ್, ಅವರಿಗೆಲ್ಲ ಕಡೆ ಸನ್ಮಾನ ಆಗ್ತಾ ಉಂಟು, ನಾನು 100% ತೆಗಿಬೇಕು ಅಂತ. ನಾನು ಅವಳಿಗಿಂತ ಜಾಸ್ತಿ ತೆಗಿಬೇಕು, ನನ್ನ ಅಕ್ಕನಿಗೆ ಸನ್ಮಾನ ಎಲ್ಲ ಕಡೆಯಲ್ಲಿ ಆಗ್ತಾ ಉಂಟು, ನನಗೂ ಆಗಬೇಕು ಅಂತ. ಜೋರಾಗಿ ಚಪ್ಪಾಳೆ ಕೊಡಿಯೊಮ್ಮೆ. ಅದಕ್ಕೆ ಅಬುಲ್ ಕಲಾಂ ರವರು ಹೇಳಿದ್ದು, ರಾಷ್ಟ್ರಪತಿ ಹಗಲು ಕನಸು ಕಾಣಬೇಕು ಅಂತ. ಅದನ್ನು ನನ್ನ ಮಗು ಕಾಣ್ತಾ ಇದೆ. ಅವಳು ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಮಂಚೂಣಿಯಲ್ಲಿದ್ದಾಳೆ. ಬುಲ್ಬುಲ್ಸ್ ಇರ್ಬೋದು, ಇತ ಚಟುವಟಿಕೆ ಇರ್ಬೋದು, ಯಾವುದು ನಾವು ಹೇಳುವ ಮೊದಲು ಮಾಡ್ತಾಳೆ. ಅಲ್ಲಾಹನ ಅನುಗ್ರಹದಿಂದ, ಸೈಯದ್ ಮದನಿಯವರ ಬರ್ಕತಿನಿಂದ ಅವಳು SSLCಗೆ ಬರುವಾಗ ಖಂಡಿತ ಅವಳು ಎಲ್ಲದರಲ್ಲಿಯೂ 100ಕ್ಕೆ 100 ತೆಗಿತಾಳೆ. ಆಮೇಲೆ ಅವಳು 100ಕ್ಕೆ 100 ತೆಗಿತಾಳೆ. ಅವಳಾಗೆ ನಾವು ಸಹ ಹಗಲು ಕನಸು ಕಂಡು ನಮ್ಮ ಜೀವನವನ್ನು ಸಹ ನಾವು ಹಸನು ಮಾಡಿಕೊಳ್ಬೇಕು, ಒಳ್ಳೇದು ಮಾಡಿಕೊಳ್ಬೇಕು. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ ಸಪ್ನಾ ಟೀಚರ್ ಅವರಿಂದ. 2026-27ನೇ ಸಾಲಿನ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ, ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವ ಮಸ್ಜಿದ್ ಅಲ್ ಕರೀಂನ ಅಧ್ಯಕ್ಷ, ಶಫಾ ಫಿಶರೀಸ್ನ ಮಾಲಕರು ಆದ ಮೊಹಮ್ಮದ್ ತೋಹಾಜಿ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೆ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿರುವ ನಗರಸಭೆಯ ಮುಖ್ಯಾಧಿಕಾರಿ ಕಮಿಷನ್ ಸರ್ ಸಂತೋಷ್ ಸರ್, ಕಾರ್ಪೊರೇಷನ್ ಬ್ಯಾಂಕಿನ ಮ್ಯಾನೇಜರ್ ಆದ ಗ್ರೇಸಿ ಮೇಡಮ್, ಪಳ್ನೀರು ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಅಭಿಲಾಷ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕೋಶಾಧಿಕಾರಿಯಾದ ಅಬುಬಕ್ಕರ್ ಸರ್, ಪರಿಸರ ಪ್ರೇಮಿಯಾದ ಮಾಧವ ಉಳ್ಳಾಳ್ ಹಾಗೂ ಸನ್ಮಾನ್ಯ ಶ್ರೀ UT ಫರೀದ್ರವರ ಮೊಮ್ಮಗ ಇವರಿಗೆ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ವೇದಿಕೆಯನ್ನು ಅಲಂಕರಿಸಿರುವ ಶಾಲೆಯ ಸಂಚಾಲಕರಾದ ಹಾಜಿ ಇಸ್ಮಾಯಿಲ್, ಹಾಜಿ ಜೈನುದ್ದೀನ್, ಉಳ್ಳಾಳ ಸಂಪನ್ಮೂಲ ವ್ಯಕ್ತಿ ಮೋಹನ್ ಸರ್ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರೆಲ್ಲರಿಗೂ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಪತ್ರಕರ್ತರಾಗಿ ಆಗಮಿಸಿರುವ ಅನ್ಸರ್, ಆಸಿಫ್, NSYU ಪದಾಧಿಕಾರಿಗಳಿಗೆ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಆಯೋಜಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ, ಶಿಕ್ಷಕ ವೃಂದಕ್ಕೂ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವೃಂದಕ್ಕೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.